ಎಲ್ಲ ವೀಕ್ಷಕ ಬಂಧುಗಳನ್ನು ಸ್ವಾಗತಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ. ಇದರ ಸದಸ್ಯರು, ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿಗಳು. ಅಧ್ಯಕ್ಷರು ಶ್ರೀಯುತ ನಜೀರ್ ರವರು, ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ಸಫ್ವಾನ್ ಕಲಾಯಿ ಅವರು ಮತ್ತು ಕೋಶಾಧಿಕಾರಿ ಸತ್ತಾರ್ ಪುತ್ತೂರು. ಇವರೆಲ್ಲರನ್ನು ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೀಕ್ಷಕ ಬಾಂಧವರೇ, ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಸಂಸ್ಥೆ. ಇದೊಂದು 3 ವರ್ಷ ತುಂಬಿದ ಸಂಭ್ರಮದಲ್ಲಿದೆ. 3 ವರ್ಷಗಳು ಹೇಗೆ ಕಳೆದು ಹೋಯಿತು ಎನ್ನುವುದೇ ಗೊತ್ತಾಗದ ರೀತಿಯಲ್ಲಿ ನಿನ್ನೆ ಮೊನ್ನೆ ಪ್ರಾರಂಭವಾದಂತಹ ಒಂದು ಸಂಸ್ಥೆ ರಕ್ತದಾನದ ಶಿಬಿರಗಳನ್ನು ಅಲ್ಲಲ್ಲಿ ಆಯೋಜಿಸುತ್ತಾ ಇದೀಗ ತನ್ನ 100ನೆಯ ಶಿಬಿರದ ಸಂಭ್ರಮಕ್ಕೆ ಸಜ್ಜಾಗುತ್ತಾ ಇದೆ. 3 ವರ್ಷಗಳಲ್ಲಿ 100 ಶಿಬಿರಗಳನ್ನು ಆಯೋಜಿಸುವುದಂತ ಹೇಳಿದರೆ ಅದೊಂದು ದೊಡ್ಡ ಸಾಧನೆಯೇ ಸರಿ. ಇಂತಹ ದೊಡ್ಡ ಸಾಧನೆ, ಅದರಲ್ಲೂ ಕೂಡ ಇನ್ನೊಬ್ಬರ ಜೀವ ಉಳಿಸುವಂತಹ ಸಾಧನೆಯ ಕಾರ್ಯಕ್ರಮ. ರಕ್ತದಾನ ಎನ್ನುವುದು ಬಹಳ ಶ್ರೇಷ್ಠವಾದಂತಹ ದಾನ. ಎಲ್ಲ ದಾನಗಳಲ್ಲಿ ಶ್ರೇಷ್ಠ ಅಂತ ಯಾಕೆ ಅಂತ ಹೇಳ್ತೇವೆ ಹೇಳಿದರೆ, ಒಬ್ಬರ ರಕ್ತದಾನದಿಂದ ಕನಿಷ್ಠ 3 ಮಂದಿಯ ಜೀವ ಉಳಿಸಬಹುದು ಎನ್ನುವುದು ವೈದ್ಯರುಗಳ ಅಂಬೋಣ. ಅಂತಹ ಜೀವ ಉಳಿಸುವಂತಹ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ 3 ವರ್ಷಗಳನ್ನು ಪೂರೈಸುವ ಜೊತೆಗೆ 3 ವರ್ಷದಲ್ಲಿ 100ನೆಯ ಶಿಬಿರಕ್ಕೆ ಸಜ್ಜಾಗುತ್ತಿರುವಂತಹ ಸಂದರ್ಭದಲ್ಲಿ ಪೊಸಕೊರಲ್ ಅವರೊಂದಿಗೆ ಈ ಒಂದು 3 ವರ್ಷದ ಸಾಧನೆ, 100 ಶಿಬಿರಗಳ ಅನುಭವ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಒಂದಷ್ಟು ಹೊತ್ತು ಮಾತನಾಡಲಿಕ್ಕಿದೆ. ನಿಮ್ಮ ಯಾವುದೇ ರೀತಿಯ ಪ್ರಶ್ನೆ, ಅಭಿಪ್ರಾಯಗಳು ಇದ್ದರೆ ನಮ್ಮ ದೂರವಾಣಿ ಸಂಖ್ಯೆ 082429876550 ನಿಮ್ಮ ಟಿ ವಿ ಪರದೆಯ ಮೇಲೆ ಕಾಣ್ತಾ ಇದೆ. ಯೂಟ್ಯೂಬ್ ಚಾನಲ್ನಲ್ಲಿ ಇದರ ನಮ್ಮ ದೂರವಾಣಿ ಸಂಖ್ಯೆ ಕಾಣ್ತಾ ಇದೆ. ಫೇಸ್ಬುಕ್ನಲ್ಲೂ ಕಾಣ್ತಾ ಇದೆ. ಯಾವುದೇ ರೀತಿಯ ಪ್ರಶ್ನೆಗಳನ್ನಿದ್ದರೆ ಈ ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ ಇದರ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿ ಇವರೊಂದಿಗೆ ಕೇಳಿಕೊಳ್ಬೋದು. ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೋದು. ಅವರ ಸಾಧನೆಗೆ ನಿಮ್ಮ ಮೆಚ್ಚುಗೆಯನ್ನು, ನಿಮ್ಮ ಶಹಬಾಸ್ಗಿರಿಯನ್ನು ವ್ಯಕ್ತಪಡಿಸಬಹುದು ಅಂತ ಹೇಳಿಕೊಳ್ತಾ ಇದೀಗ ಈ ಒಂದು ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ ಇದರ 3ರ ಸಂಭ್ರಮ, 100ರ ಶಿಬಿರಕ್ಕೆ ಸಜ್ಜು. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅಧ್ಯಕ್ಷರನ್ನು ಕೇಳಿಕೊಳ್ತಾ, ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ ಎನ್ನುವಂತಹ ಒಂದು ವಿಶಿಷ್ಟವಾದಂತಹ ಸಂಘಟನೆಯನ್ನು ನೀವು ಹುಟ್ಟು ಹಾಕಿದ್ದೀರಿ. 3 ವರ್ಷಗಳನ್ನು ಪೂರೈಸ್ತಾ ಅದರ ಮುಂದಕ್ಕೆ ನಿಮ್ಮ ಬಹಳಷ್ಟು ಯೋಜನೆಗಳು ಇರಬಹುದು, ಕನಸುಗಳಿರಬಹುದು. ಈ ಒಂದು ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ ಯಾವಾಗ ಪ್ರಾರಂಭ ಆಯಿತು ಮತ್ತು ಈ ಪ್ರಾರಂಭ ಆಗಬೇಕಿದ್ರೆ ಯಾವುದೇ ಒಂದು ನಾವು ಸಂಘಟನೆಯನ್ನು ಪ್ರಾರಂಭ ಮಾಡಬೇಕಿದ್ರೆ ಅದಕ್ಕೊಂದು ನಿರ್ದಿಷ್ಟವಾದಂತಹ ಉದ್ದೇಶ ಇರ್ತದೆ, ಒಂದು ಪ್ರೇರಣೆ ಇರ್ತದೆ. ಯಾವ ಪ್ರೇರಣೆ, ಯಾವ ಉದ್ದೇಶ, ಹೇಗೆ ಪ್ರಾರಂಭ ಆಯಿತು? ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಮ್ಮದು ಈ ಸಂಸ್ಥೆ 2018ರ ಜುಲೈ 25ರಂದು ಪ್ರಾರಂಭ ಆಯಿತು. ಕೆಲವೇ ಮಂದಿ ಸದಸ್ಯರುಗಳೊಂಡ ಒಂದು ಸಂಸ್ಥೆಯಾಗಿರ್ತದೆ. ಇವರು ತಮ್ಮಲ್ಲಿ ಕೂತುಕೊಂಡು ಒಂದು ಸ್ಥಳದಲ್ಲಿ ಅಭಿಪ್ರಾಯ ಮಾಡುತ್ತಿರುವಾಗ ಅವರು ತಮ್ಮಿಂದ ತಾನೇ ಏನು ಮಾಡಬೇಕು ತಮ್ಮಲ್ಲಿ ಒಂದು ಅಭಿಪ್ರಾಯ ಮೂಡಿತವರಿಗೆ. ನಾವೊಂದು ಬ್ಲಡ್ ಕ್ಯಾಂಪು ಒಂದು ಸ್ಟಾರ್ಟ್ ಮಾಡಿದರೆ ಹೇಗೆ ಅಂತೆ. ಅವರು ಮೊದಲನೇದಾಗಿ ಅವರು ಬೇರೆ ಕ್ಯಾಂಪಲ್ಲೆಲ್ಲ ಇದ್ದರು. ಅದರ ನಂತರ ಆಟೋಮೆಟಿಕ್ ಆಗಿ ತಮ್ಮ ಅಭಿಪ್ರಾಯವನ್ನು ಅವರು ಸ್ಟಾರ್ಟ್ ಮಾಡಿ ತಮ್ಮಲ್ಲಿ ಅವರು ಒಂದು 7-8 ಜನ ಕೂತ್ಕೊಂಡು ಅಭಿಪ್ರಾಯ ಮಾಡುವಾಗ ಹಾಗೆ ಅವರು ಕೂತ್ಕೊಂಡಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ನಾವೊಂದು ಕ್ಯಾಂಪ್ ಮಾಡಿದರೆ ಹೇಗೆ, ಇಂಥ ಕಾರ್ಯದಲ್ಲಿ ಹೋದರೆ ಹೇಗೆ ಅಂತ. ಆ ಮುಖಾಂತರ ಇವರು ಇಂಥ ಒಂದು ಕಾರ್ಯಕ್ರಮಕ್ಕೆ ಪ್ರೇರಣೆ ಆಯಿತು. ಹಾಗೆ ಮೊದಲನೇದಾಗಿ ಫಸ್ಟ್ ಒಂದು ಕ್ಯಾಂಪ್ ಮಾಡಿದರು, 2ನೇ ಕ್ಯಾಂಪ್ ಮಾಡಿದರು. ದೇವರದಿಂದ ನಾವು ಸಾಧಾರಣ ಒಂದು 36-37 ಕ್ಯಾಂಪ್ ಮಾಡುವಾಗ ನಮ್ಮ 1ನೇ ವರ್ಷದ ವಾರ್ಷಿಕೋತ್ಸವ ನಾವು ಮಾಡಿದೆವು. ನಮ್ಮ ಇಲ್ಲಿ ಫಾರೆನ್ ಮಾಲಲ್ಲಿ ವಿಭಜನೆಯಿಂದ ಮಾಡಿದೆವು, ತುಂಬ ಜೋರಾಗಿ. ಆವಾಗ ಏನೆಂದರೆ ಯಾರು ಅಷ್ಟೊಂದು ಇದಿರಲಿಲ್ಲ, ಈ ಕ್ಯಾಂಪ್ ಮಾಡುವಾಗ ಅಷ್ಟೊಂದು ಇದು ಮಾಡುವವರು ಯಾರಿರಲಿಲ್ಲ. ರಕ್ತದಾನಕ್ಕೆ ಬರುವವರೇ ಕಡಿಮೆ, ಹೆದರಿಕೆ ಇದೆ ಜನರಲ್ಲಿ. ರಕ್ತದಾನ ಮಾಡಿದರೆ ಏನಾಗ್ತದೆ, ಏನಾಗಬಹುದು ಅನ್ನುವಂಥ ಹೆದರಿಕೆ ಇದೆ. ಹೌದೌದು. ಆವಾಗ ಅಷ್ಟು ಇರಲಿಲ್ಲ. ಈಗ ತುಂಬ ಇದ್ದಾರೆ ಆರ್ಗನೈಸರ್, ತುಂಬ ಜನ ಇದ್ದಾರೆ. ನಮ್ಮದೇ ಒಂದೇ ಅಲ್ಲ, ತುಂಬ ಆರ್ಗನೈಸರ್ ಇದ್ದಾರೆ. ಆದರೂ ನಮ್ಮದು 3 ವರ್ಷದಲ್ಲಿ ದೇವರ ದಯದಿಂದ 100ನೇ ಕ್ಯಾಂಪು ಈಗ ತಾನೇ ನಮ್ಮ ಕಲ್ಲಡಕದಲ್ಲಿ ಬರುವ ವಾರ ಆಗ್ಲಿಕ್ಕೆ ಹೋಗ್ತಾ ಉಂಟು. ಹಾಗೆ ನಾವು 1 ವರ್ಷ ತುಂಬ ಜೋರಾಗಿ ಮಾಡಿದೆವು. ತುಂಬ ಜನರು ನಮಗೆ ತುಂಬ ಹಿಂದೆ ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು. ತುಂಬ ಒಳ್ಳೆಯ ಅಭಿಪ್ರಾಯದಲ್ಲಿ ಒಳ್ಳೆ ಬಂದಿದ್ದೆವು. ಮಿನಿಸ್ಟ್ರಿಗಳಿದ್ದರು. ಹಾಗೆ ಕವಿಗೋಷ್ಠಿ ಮಾಡಿದ್ದೆವು, ಮಕ್ಕಳ ಕಾರ್ಯಕ್ರಮ ಮಾಡಿದೆವು.
ಒಳ್ಳೆಯ ಇದರಲ್ಲಿ ನಾವು ಪೂರ್ಣ ಮಾಡಿದರು. 2ನೇ ವರ್ಷ ನಾವು ಮಾಡುವಾಗ ನಮಗೇನಾಯ್ತಂದರೆ ನಮಗೆ ಅಲ್ಲಿ ಈ ಕೊರೋನಾದಿಂದ ನಮಗೇನು ಮಾಡಲಿಕ್ಕಾಗಲಿಲ್ಲ. ನಾವು ಅದರ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ. ಇದೀಗ ಆರಂಭ ಆಗುವಂತಹ ಸಂದರ್ಭದಲ್ಲಿ ನೀವು ಅಧ್ಯಕ್ಷರಾಗಿದ್ದು, ನಿಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇಲ್ಲಿ ಸಫ್ವಾನ್ ರವರಿದ್ದಾರೆ, ಸಫ್ವಾನ್ ಕಲಾಯಿ ಅವರು, ನೀವು ಈ ಸಂದರ್ಭವನ್ನು ಹೇಗೆ ನೆನಪಿಸಿಕೊಳ್ತೀರಿ? ಮೊದಲಿಗೆ ನಾವು ಆರಂಭ ಮಾಡುವಾಗ ಸರ್, ರಕ್ತದ ಒಂದು ಗಂಭೀರತೆ ಯಾವ ರೀತಿ ಇದೆಯೋ ಅದು ರೋಗಿಯ ಕಡೆಯವರಿಗೆ ಮಾತ್ರ ಗೊತ್ತಿದೆ ಹೊರತು ಇತರರಿಗೆ ಗೊತ್ತಿರೋದಿಲ್ಲ. ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಕೆಲವರಿಗೆ ಅವರದ್ದೇ ಅಭಿಪ್ರಾಯ ಹೊರತು ಒಂದು ರಿಕ್ವೆಸ್ಟ್ ಬಂದರೆ ಯಾವುದೇ ರೀತಿಯ ಅದನ್ನು ಚೆಕ್ ಮಾಡದೆ ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ಈ ಗಂಭೀರತೆಯನ್ನು ನಾವು ಪರಿಗಣಿಸಿ ಬ್ಲಡ್ ಹೆಲ್ಪ್ ಕೇರ್ ಸಂಸ್ಥೆ ಒಂದು ಪ್ರಾರಂಭ ಮಾಡಿ ಜುಲೈ 25ರಂದು 2018ರಂದು ಒಂದು ಸ್ಥಾಪನೆ ಮಾಡಿ 30 ಸದಸ್ಯರನ್ನು ನಾವು ಒಟ್ಟು ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿದ್ದೆವು. ತದನಂತರ ಹೆಜ್ಜೆ ಹೆಜ್ಜೆಯಾಗಿ ಒಂದೊಂದೇ ರಕ್ತ ಶಿಬಿರ ಮಾಡಿಕೊಂಡು ಇದೀಗ 99 ರಕ್ತದಾನ ಶಿಬಿರವನ್ನು ಆಲ್ರೆಡಿ ಮುಗಿಸಿಕೊಂಡು 100ನೇ ಹಂತದ ರಕ್ತದಾನಕ್ಕೆ ನಾವು ಸಜ್ಜಾಗಿದ್ದೇವೆ. ಈಗ ಈ ಸಂದರ್ಭದಲ್ಲಿ ಕೋಶಾಧಿಕಾರಿಯವರಿದ್ದಾರೆ ನಮ್ಮೊಟ್ಟಿಗೆ, ಸತ್ತಾರ್ ಪುತ್ತೂರ್ರವರು, ನೀವೇನು ಹೇಳ್ತೀರಿ? ಸರ್, ನಾನೇ ಮೊದಲಿಗೆ ದಾನಿಯಾಗಿ ನಾನೊಂದು ಶಿಬಿರಕ್ಕೆ ರಕ್ತದಾನವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ನನಗೂ ಒಂದು ಖುಷಿಯಾಗಿತ್ತು. ತದನಂತರ ನಾನು ಆ ರಕ್ತದ ಬಗ್ಗೆ ನಾನು ಅವರಲ್ಲಿ ಕೇಳಿಕೊಂಡಾಗ, ಇನ್ನೊಬ್ಬರಿಗೆ ರಕ್ತದಾನವು ಬೇಕು ಅಂತ ಹೇಳಿ ಕೇಳಿಕೊಂಡಾಗ ಅವರು ಅದನ್ನು ಕೊಡುವಂಥ ಸಮಯ ಬಹಳ ವಿಳಂಬವಾಯಿತು. ಆ ಸಂದರ್ಭದಲ್ಲಿ ನಮ್ಮ ಆತ್ಮೀಯರು, ಅಂದರೆ ಬೇರೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಒಬ್ಬರು ಆತ್ಮೀಯರು ಸಿಕ್ಕಿಕೊಂಡ್ರು. ಅವರು ಹೇಳಿದರು, ನೀವು ನಿಮ್ಮ ಒಂದು ಕ್ರಿಕೆಟ್ ತಂಡದಿಂದ ಒಂದು ಶಿಬಿರವನ್ನು ಏರ್ಪಡಿಸಿ ಅಂತೇಳಿ. ಆ ಸಂದರ್ಭದಲ್ಲಿ ನಾವು ಬಹಳ ಆತ್ಮೀಯರವರು, ಅವರು ಈಗ ವಿದೇಶದಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ನಾವೊಂದು ಶಿಬಿರವನ್ನು ಆಯೋಜನೆ ಮಾಡಿ ಅಲ್ಲಿಂದ ಆ ಶಿಬಿರವು ಬಹಳ ಯಶಸ್ವಿ ಕಂಡಿತ್ತು. 100ರ ಮೇಲೆ ರಕ್ತದಾನಿಗಳು ಬಂದು ನಮ್ಮನ್ನು ಸಹಕರಿಸಿದ್ರು. ಆ ಸಂದರ್ಭದಲ್ಲಿ ನಮಗೆ ಬಹಳ ಖುಷಿಯಾಯಿತು. ರಕ್ತದಾನ ಅಂದರೆ ಹೀಗೆ, ಈ ರಕ್ತದಾನದಿಂದ ಏನು ಮಾಡ್ಬೋದು, ಯಾವ ಸಂದರ್ಭದಲ್ಲಿ ರಕ್ತವನ್ನು ಒದಗಿಸ್ಬೋದು, ಯಾವ ಸಂದರ್ಭಕ್ಕಾಗಿ ರಕ್ತವನ್ನು ಕೇಳಿಕೊಳ್ತಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿತ್ತು. ಅಲ್ಲಿಂದ ಎಡೆಬಿಡದೆ ಆ ಎಲ್ಲ ರಕ್ತದಾನ ಶಿಬಿರಗಳಲ್ಲಿ ನಾವು ಸೇರಿಕೊಂಡು ಈಗಾಗಲೇ ಆ ನಂತರದಲ್ಲಿ ನಮಗೆ ನಮ್ಮ ಆತ್ಮೀಯರು ಎಲ್ಲರೂ ಸಿಕ್ಕೊಂಡ್ರು. ಅಂದರೆ ಸಫ್ವಾನ್ ಕಲಾಯಿ ಅವರು, ನಮ್ಮ ಇಫ್ತಿಕರ್ ಸರ್ ಒಂದು 2 ವರ್ಷ ಅಧ್ಯಕ್ಷರಾಗಿದ್ದರು ಇದೇ ಸಂಸ್ಥೆಯಲ್ಲಿ. ಆಮೇಲೆ ಶಂಸುದ್ದೀನ್ ಬಲ್ಕುಂಜೆ, ಹೀಗೆ ತುಂಬ ಮಂದಿ ನಾವು ಸೇರಿಕೊಂಡು ಒಂದು ಸಂಸ್ಥೆ ಹುಟ್ಟಾಕಿದ್ರೆ ಹೇಗೆ ಅಂತೇಳಿ ಕೇಳಿಕೊಂಡಾಗ ನಮ್ಮ ಮುಖ್ಯ ಸಲಹೆಗಾರರಾದಂಥ ಫಯಾಜ್ ಅಲಿ ಬೈಂದೂರ್ ಅವರು ನಮಗೆ ಒಂದು ಮಾರ್ಗದರ್ಶನ ನೀಡಿದರು. ಅದೇನೆಂದರೆ, ನಾವು ಕೆಲವೇ ದಿವಸಗಳಲ್ಲಿ ಒಂದು ಸ್ವಂತ ನಮ್ಮದೇ ಆದ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕೊಂಡ್ರೆ ನಮಗೇನೆ ಉಪಯೋಗಕ್ಕೆ ಬರ್ಬೋದು. ಅಂದರೆ ಯಾರ್ಯಾರಲ್ಲಿ ಬೇಡಿಕೊಂಡು ರಕ್ತವನ್ನು ಒದಗಿಸುವ ಬದಲಿಗೆ ನಾವಾಗಿಯೇ ಒದಗಿಸಿ ನಾವು ಒಂದು ಸಮಾಜಕ್ಕೆ ಒಂದು ಕೆಲಸ ಮಾಡಬಹುದು ಅನ್ನುವಂಥ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು 25 ಜುಲೈ 2018ರಂದು ನಾವು ಹುಟ್ಟಾಕಿದಂಥ ಒಂದು ಸಂಸ್ಥೆ ಈಗ ಈ ಒಂದು ಸಣ್ಣ ಒಂದು ಅಲಿಲ್ ಸೇವೆಯಿಂದ ಈಗ ಹೆಮ್ಮರವಾಗಿ ಬೆಳೆದಿದೆ ಈ ಒಂದು ಸಂಸ್ಥೆ. ನಮಗೆ ತುಂಬ ಖುಷಿ ಆಗ್ತಿದೆ. ಇಲ್ಲಿ ಈ ಸಂಸ್ಥೆ ಬೆಳಿಬೇಕಾದ್ರೆ ರಕ್ತದಾನಿ ಮುಖ್ಯ ಪಾತ್ರ, ಎರಡನೇ ಪಾತ್ರ ಅಲ್ಲಿಯ ಸಂಘಟಕರು, ಅಂದರೆ ರಕ್ತದಾನ ಶಿಬಿರವನ್ನು ಒದಗಿಸಿಕೊಡುವಂಥ ಸಂಘಟಕರು. ಇವರನ್ನು ನಾವು ಸ್ಮರಿಸಲೇಬೇಕು ಸರ್. ಇವರನ್ನು ನಾವು ಸ್ಮರಿಸಲು ಕಾರಣ, ಅಲ್ಲಿಯ ರಕ್ತದಾನಿಗಳ ಸಂಖ್ಯೆ ಜಾಸ್ತಿ ಆಗಬೇಕಾದ್ರೆ ಅಲ್ಲಿ ಸಂಘ ಸಂಸ್ಥೆಗಳ ಸಹಕಾರ ಬೇಕು. ಹಾಗೆಯೇ ಅಲ್ಲಿ ಸಾರ್ವಜನಿಕರ ಸಹಕಾರ ಕೂಡ ಅತಿ ಮುಖ್ಯ. ನಮಗೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ಅದು ಕೇವಲ ನಾವು ಸಂಘಟನೆಯವರು ನಿಂತು ಮಾಡ್ತೇವೆ ಅಂತ ಹೇಳಿದರೆ ಆಗುವುದಿಲ್ಲ. ಯಾವ ಕಡೆಗೆ ಹೋಗಿ ನಾವು ಮಾಡ್ತೇವೆ, ಸ್ಥಳೀಯರು ಅಲ್ಲಿಯ ಸಹಕಾರ ಬೇಕು, ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರ ಖಂಡಿತವಾಗಿಯೂ ಬೇಕು. ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸಿಕೊಂಡದ್ದು ಬಹಳ ಸೂಕ್ತ ಅಂತ ಹೇಳಿಕೊಳ್ತಾ, ನೀವು ಈಗ ಹೇಳಿದ್ರಿ ಆರಂಭದಲ್ಲಿ 30 ಮಂದಿ ಸದಸ್ಯರು ಅಂತ ಹೇಳಿಕೊಂಡು, ಈಗ ನೀವು 3 ವರ್ಷ ಆಗುವಾಗ ಎಷ್ಟು ಜನ ಸದಸ್ಯರಿದ್ದೀರಿ, ಹೇಗೆ ಎಲ್ಲರೂ ಸಕ್ರಿಯವಾಗಿದ್ದಾರೆ? ನೀವು ಅಧ್ಯಕ್ಷರು ಅಥವಾ ಯಾರು ಕಾರ್ಯದರ್ಶಿಗಳು ಹೇಳಿ. ನಾವು ಮೊದಲಿಗೆ ಎಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ ಆ ಊರಿನಲ್ಲಿ ಮೊದಲಿಗೆ ಒಂದೊಂದೇ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಅಲ್ಲಿಯ ರಕ್ತ ಕೊಟ್ಟವರು ಕೊಡದವರು ಎಲ್ಲರನ್ನೂ ಆ ಗ್ರೂಪಿಗೆ ಮೆಂಬರ್ಸ್ ಮಾಡಿ ನಾವು ಮೊದಲಿಗೆ ಒಂದೊಂದೇ ಗ್ರೂಪ್ ಆಗಿ
ಇವಾಗ 86 ಗ್ರೂಪ್ವರೆಗೆ ನಾವು ಮಾಡಿದ್ದೇವೆ. ಇದರಲ್ಲಿ ಆ ಊರಿನ ಎಲ್ಲ ಸದಸ್ಯರನ್ನು ಅದರಲ್ಲಿ ಆ್ಯಡ್ ಮಾಡಿ, ತದನಂತರ ಅದರಲ್ಲಿ ನಾವು ನಮ್ಮ ಕಾರ್ಯಕರ್ತರು ಅದರಲ್ಲಿ ಆ್ಯಡ್ ಮಾಡಿಕೊಂಡು ಇವಾಗ ವಾಟ್ಸಪ್ ಗ್ರೂಪ್ ಮುಖಾಂತರ ಅಲ್ಲಿ ಒಬ್ಬ ಅಡ್ಮಿನನ್ನು, ಕಾರ್ಯನಿರ್ವಾಹಕನನ್ನು ನಾವು ಜಾಸ್ತಿಯಾಗಿ ಅವನಿಗೆ ಇದು ಕೊಡ್ತೇವೆ, ಪ್ರೋತ್ಸಾಹ ಕೊಡ್ತೇವೆ. ಕಾರಣ ಎಲ್ಲರೂ ಮಾತಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ಸದಸ್ಯರನ್ನು ಸೇರಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಅದು ವಾಟ್ಸಪ್ ಅಂತ ಹೇಳುವ ಒಂದು ಜಾಲತಾಣದಲ್ಲಿ ಅಡ್ಮಿನ್ ಅಂತ ಹೇಳಿ ಇದೆ ಅಲ್ಲ ಸರ್, ಅದಕ್ಕೋಸ್ಕರ ಅಲ್ಲಿ ಒಂದು ನಮಗೆ ಬಹಳ ಆತ್ಮೀಯರನ್ನು ನಾವು ಅಲ್ಲಿ ಸೇರಿಸಿಕೊಳ್ತೇವೆ. ಅವರು ಬಾಕಿಯವರನ್ನೆಲ್ಲ ಸೇರಿಸಿಕೊಂಡು ಯಾವುದಾದ್ರೂ ಆ ಊರಿನಲ್ಲಿ ಅಥವಾ ಅವರ ಪರಿಚಯದವರಿಗೆ ರಕ್ತದ ಪೂರೈಕೆ ಬಗ್ಗೆ ಒಂದು ಏನಾದರೂ ಒಂದು ಮೆಸೇಜ್ ಬಂದಾಗ ಅದರಲ್ಲಿ ಮೆಸೇಜನ್ನು ಹಾಕಿ ಅಲ್ಲಿ ಮಾತಾಡುವಂಥ ಒಂದು ಅವಕಾಶ ಅವರು ಮಾಡ್ತಾರೆ. ಅವಾಗ ಅಲ್ಲಿ ನಾವು ಕೂಡ ಇರ್ತೇವೆ, ಒಂದು ಕೆಲವೊಂದು ಅಡ್ಮಿನ್ಗಳು, ಒಂದು 4-5 ಜನ. ಅಲ್ಲಿಂದ ನಾವು ಅರೇಂಜ್ಮೆಂಟ್ ಗ್ರೂಪ್ ಅಂತ ಹೇಳುವಂಥ ಒಂದು ಗ್ರೂಪ್ ಮಾಡಿ ಅಲ್ಲಿಗೆ ತಂದು ನಾವು ಆ ವಿಷಯವನ್ನು ಪ್ರಸ್ತಾಪ ಮಾಡಿ, ಅಲ್ಲಿಂದ ನಾವು ಯಾವ ಒಂದು 3-4 ಜನ, ಹೆಚ್ಚು ಕಡಿಮೆ 4ರಿಂದ 5-6 ಜನ ನಾವು ಇದ್ದೇವೆ ಅರೇಂಜ್ಮೆಂಟಿಗೆ. ನಾವು ಎಲ್ಲರೂ ಒಂದೊಂದು ರಕ್ತ ನಿಧಿ ಕೇಂದ್ರಕ್ಕೆ ನಾವು ಸಂಪರ್ಕ ಮಾಡಿ ಅಲ್ಲಿ ರಕ್ತ ಇದೆಯಾ, ಆ ಮೆಸೇಜ್ ಕೊಟ್ಟಂತಹ ವ್ಯಕ್ತಿಗಳಿಗೆ ಬೇಕಾದಂತಹ ಆ ಗ್ರೂಪಿನ ರಕ್ತಗಳು ಇದೆಯಾ ಅಂತೇಳಿ ನಾವು ತಿಳ್ಕೊಂಡು ಅವರಿಗೆ ನಾವು ಪುನಃ ಅದೇ ಗ್ರೂಪಿಗೆ ನಾವು ಮೆಸೇಜ್ ಕೊಡ್ತೇವೆ. ಅವಾಗ ಅಲ್ಲಿ ಆ ಒಂದೊಂದು ಊರಿನ ಅಡ್ಮಿನ್ ಅಂತೇಳಿ ಇರ್ತಾರಲ್ಲ, ಅವರ ಸದಸ್ಯರುಗಳಿಗೆ ಅದನ್ನು ತಿಳಿಸಿಕೊಡ್ತಾರೆ, ಆಗಿದೆಯಾ ಇಲ್ವಾ, ಈ ರಕ್ತವನ್ನು ಪೂರೈಕೆ ಮಾಡಿದಾರಾ ಇಲ್ವಾ ಅಂತ ಹೇಳುವಂಥದ್ದು. ಹೀಗೆ ಮಾಡಿದ ಗ್ರೂಪಿಂದ ನಾವು 86 ಗ್ರೂಪ್ ಮಾಡಿ ಇದರಲ್ಲಿ 4600 ಸದಸ್ಯರನ್ನು ನಾವು ಹೊಂದಿದ್ದೇವೆ. ಇದೇ ಥರ ಮಾಡಿಕೊಂಡು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಈ ರಕ್ತದಾನ ಶಿಬಿರ ಎಲ್ಲೆಲ್ಲಿ ಮಾಡ್ತೇವೋ ಅಲ್ಲಿ ಒಂದೊಂದು ಗ್ರೂಪ್ ಕ್ರಿಯೇಟ್ ಮಾಡಿ ಅಲ್ಲಿ ನಾವು ಸದಸ್ಯರನ್ನು ಕ್ರಿಯೇಟ್ ಮಾಡಿ ನಾವು ಸದಸ್ಯರ ಸಂಖ್ಯೆ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೇವೆ. ಈ ಥರ ಇನ್ನು ಕೂಡ ಮುಂದಿನ ದಿನಗಳಲ್ಲಿ ಈ ಥರ ಮಾಡ್ತೇವೆ ಅಂತೇಳಿ ನಾವು ವಿಶ್ವಾಸದಿಂದ ಹೇಳ್ತಾ ಇದ್ದೇವೆ. ಖಂಡಿತವಾಗಿ ಒಂದು ಸಂಸ್ಥೆ 30 ಜನರಿಂದ ಆರಂಭವಾದಂತಹ ಒಂದು ಸಂಸ್ಥೆ ಅದು ಬೆಳೀತಾ 3 ವರ್ಷಕ್ಕಾಗುವಾಗ 4600 ಸದಸ್ಯರನ್ನು ಹೊಂದಿಕೊಳ್ಳುವುದಂತ ಹೇಳಿದರೆ ಅದು ಬಹಳ ದೊಡ್ಡ ಸಾಧನೆ. ಯಾಕೆಂದರೆ ನಮ್ಮೊಟ್ಟಿಗೆ ಜೋಡಿಸ್ತಾ ಬಂದಾಗ ಅದು ಎಷ್ಟು ವಿಸ್ತಾರವಾಗಿ ಬೆಳೀತದೆ ಎನ್ನುವಂತಹದ್ದು ನಮ್ಮ ಅನುಭವಕ್ಕೆ ಬರುವುದು ಅದು ಒಂದು ಕಡೆಯಲ್ಲಿ ನಿಂತು ಅವಲೋಕನ ಮಾಡಿದಾಗ. ಈಗ 3 ವರ್ಷದ ಈ ಸಾಧನೆಯನ್ನು ಅವಲೋಕನ ಮಾಡಿದಾಗ ನಮ್ಮ ಜೊತೆಗೆ 4600 ಮಂದಿ ಸಕ್ರಿಯ ಸದಸ್ಯರಿದ್ದಾರೆ ಎನ್ನುವಂತಹದ್ದು ಒಂದು ಹೆಮ್ಮೆ ಇದೆ. ಆದರೆ ಇಂತಹ ಶಿಬಿರಗಳನ್ನು ಆಯೋಜಿಸುವಾಗ ಎಲ್ಲ ಕಡೆಗೆ ಹೋಗಿ ನೀವು ಅಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನೆಲ್ಲ ಮಾಡಬೇಕಾಗ್ತದೆ, ಅಲ್ಲಿಯ ಜನರನ್ನು ಹೊಂದಿಸಿಕೊಳ್ಬೇಕಾಗ್ತದೆ, ಎಲ್ಲವನ್ನು ಎಲ್ಲರಿಂದ ನಿರೀಕ್ಷಿಸಲಿಕ್ಕೆ ಆಗುವುದಿಲ್ಲ. ಆ ಖರ್ಚು ವೆಚ್ಚಗಳೆಲ್ಲ ಬರ್ತವೆ. ಇದನ್ನು ನೀವು ಹೇಗೆ ನಿಭಾಯಿಸ್ತೀರಿ? ದೇವರದಿಂದ ಇಷ್ಟು ಹೊತ್ತು ಈಗಿನ ನಡೀತಾ ಉಂಟು. ಕೆಲವರು ನಮಗೆ ಸಹಾಯ ಮಾಡ್ತಾರೆ, ನಾವು ಯಾರಿಂದಲೂ ಕೇಳುವುದಿಲ್ಲ ನೀವು ಇಷ್ಟು ಕೊಡಿ ಅಂತ ಹೇಳಿ. ಅದು ಏನೋ ದೇವರದೊಂದು ಒಂದು ಒಳ್ಳೆ ಕಾರ್ಯ ನಾವು ಹೊರಡುವಾಗ ಯಾವುದೇ ಒಂದು ಒಳ್ಳೆ ಕಾರ್ಯಕ್ಕೆ ನಮಗೆ ದೇವರಿಂದ ಸಹಾಯ ಇದೆ. ನಾವು ಇಷ್ಟು ಹೊತ್ತು ಬಂದದ್ದು ಅದೇ ಥರದಿಂದ, ಇನ್ನು ಮುಂದಕ್ಕೂ ಸಹ ನಾವು ಅದೇ ಭರವಸೆಯಲ್ಲಿದ್ದೇವೆ. ಯಾರು ಸಹಾಯ ಮಾಡ್ತಾರೆ ಅವರನ್ನು ನಾವು ಆ ಸಹಾಯವನ್ನು ನಾವು ಬೇಡ ಅನ್ನೋದಿಲ್ಲ, ಅದನ್ನು ತೆಗೆದು ಇಂಥ ಕಾರ್ಯಕ್ರಮಕ್ಕೆ ಹೋಗಿದೆ. ಏನಂದರೆ ಎಕ್ಸಾಂಪಲ್ ನಾವು ನಮ್ಮ ಇಲ್ಲಿ ಬೆಳಗಾವಿಗೆ ಆ ದಿವಸ ನೆರೆ ಬಂದಾಗ ನಾವು ಏನೂ ಇರಲಿಲ್ಲ. ನಮ್ಮ ಒಬ್ಬರು ಅಡ್ಮಿನ್ ಬೈಂದೂರಲ್ಲಿದ್ದಾರೆ, ಅವರು ನಮಗೆ ಫೋನ್ ಮಾಡಿ ತಿಳಿಸಿದರು, ಹೀಗೀಗೆ ನಮ್ಮಲ್ಲಿ ಇಲ್ಲಿ ಕೆಲವರು ಸಹಾಯ ಮಾಡುವ ಇದರಲ್ಲಿದ್ದಾರೆ, ನೀವು ನಮ್ಮೊಟ್ಟಿಗೆ ಇದ್ದೀರಾ ಅಂತ. ಆವಾಗ ಅವರಿಗೆ ನಾವು ಅದಕ್ಕೆ ಹೇಳಿದೆವು, ಆಯಿತು ನಿಮ್ಮಿಂದ ನಾವು ಇದ್ದೇವೆ, ಓಕೆ ನೀವು ಅಲ್ಲಿಂದ ಮಾಡಿ ಇಲ್ಲಿ ತನ್ನಿ, ಇಲ್ಲಿಂದ ನಾವು ಅದಕ್ಕೆ ಕಲೆಕ್ಟ್ ಮಾಡುವ. ಅದು ಏನೆಂದರೆ ಏನೂ ಇರಲಿಲ್ಲ ಅಂದರೆ ಉಂಟಲ್ಲ, ಆ ದಿವಸ ಅಷ್ಟು ಕಲೆಕ್ಟ್ ಆಗಿದೆ ಅಂದರೆ ನಾವು ಕನಸಿನಲ್ಲಿ ಕೂಡ ನೆನೆಸಲಿಲ್ಲ. ಇಲ್ಲಿಂದ ನಾವು ಕುಂದಾಪುರಕ್ಕೆ ಹೋದೆವು. ಕುಂದಾಪುರದಲ್ಲಿ ಹೋದಾಗ ನಮ್ಮ ಟೆಂಪೋ ಫುಲ್ ಆಗಿತ್ತು. ಅಲ್ಲಿ ಹೋದಾಗ ಕುಂದಾಪುರದ ಒಂದು ಅಂಗಡಿಯವರು ಬಂದು, ಎಲ್ಲಿಗೆ ಹೊರಡಿ ನೀವು ಬೆಳಗಾವಿಗೆ? ಈಗ ನನ್ನದು ಅವರು ಹೊಸ ಚಪ್ಪಲನ್ನು ಹಾಕಿ ನಮ್ಮ ಗಾಡಿಗೆ ಲೋಡ್ ಮಾಡುವಾಗ ನಾವೇ ನೆನೆಸಿದ್ದು ಇದೇನು ಅವರು ಸೇಲ ಇಲ್ಲದ ಓಲ್ಡ್ ಏನಲ್ಲ, ಹೊಸತು ಹಾಕಿದ್ರು. ಗಾಡಿ ಫುಲ್ ಮಾಡಿ ಹೋದೆವು. ಆ ನೆರೆ ಪ್ರದೇಶಕ್ಕೆ ಹೋಗ್ಲಿಕ್ಕೆ ರಾತ್ರಿ ನಾವು ಇಲ್ಲಿ ಕೂತ್ಕೊಂಡವರು ಸಾಧಾರಣ ಮಧ್ಯಾಹ್ನ ಆಗಿದೆ, ನಮಗೆ ನಿದ್ರೆ ಇಲ್ಲ ಏನೂ ಇಲ್ಲ. ಅಲ್ಲಿ ಹೋಗಿ ಅಲ್ಲಿಯ ಪರಿಸ್ಥಿತಿ ನೋಡುವಾಗ ಒಂದಿಷ್ಟು ಇದಕ್ಕಾಗಿ ಜನಗಳು ರಾಶಿ ನಿಂತು ಅದನ್ನು ಎಕ್ಕುವಂಥದ್ದು ನಾವು ಈಗೀಗೆ ಬಿಸಾಡಿದ್ದು ನಿಮಗೆ ಅದರಲ್ಲಿ ಕಾಣ್ಬೋದು ಟಿವಿಯಲ್ಲಿ. ಆ ಥರ ಮಾಡಿ ತೆಗಿತಾ ಇದ್ರು. ಅಂಥ ಸ್ಥಿತಿ ಅಲ್ಲಿಂದ ಬೆಳಗಾವಿನಿಂದ ಎಷ್ಟೋ ದೂರ ಒಳಗೆ, ಎಷ್ಟೋ ಕಿಲೋಮೀಟರ್ ಒಳಗೆ ಹೋಗಿದ್ದೇವೆ. ಇದೆಲ್ಲ ನಮಗೆ ಒಂದು ಅನುಭವ. ಅದರ ನಂತರ ನಾವು ನೆನೆಸಿದೆವು, ಖಾಲಿ ಬ್ಲಡ್ಡಿನದು ಮಾತ್ರ ಅಲ್ಲ, ಇದರ ಜೊತೆಗೆ ನಾವು ಇಂಥ ಕಾರ್ಯಕ್ರಮ ಮಾಡ್ತಾ ಇರ್ಬೇಕಂತ. ಆ ಕಾರ್ಯಕ್ರಮಗಳ ಬಗ್ಗೆ ನಾನು ಮತ್ತೆ ಪ್ರಶ್ನೆಗಳನ್ನು ಕೇಳಲಿಕ್ಕಿದ್ದೇನೆ. ಇದೀಗ
ಬ್ಲಡ್ ಹೆಲ್ಪ್ ಕೇರ್ ವರ್ಷ 3 ಶಿಬಿರ 100 ಸಂಭ್ರಮಕ್ಕೆ ಸಜ್ಜಾಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಬ್ಲಡ್ ಹೆಲ್ಪ್ ಕೇರ್ನ ಸಾಧನೆಗಳು, ಅದರ ಅವಲೋಕನಗಳು, ಅದರ ಸಿಹಿ ಸಂಭ್ರಮದ ನೆನಪುಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ, ಈ ನೇರ ಪ್ರಸಾರ ಮಾತುಕತೆ ಮತ್ತಷ್ಟು ಮುಂದುವರಿಯುತ್ತದೆ. ಈಗ ಒಂದು ಸಣ್ಣ ವಿರಾಮ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ನೇರ ಪ್ರಸಾರ ಮಾತುಕತೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ, ಇದರ ಅಧ್ಯಕ್ಷರು ಶ್ರೀಯುತ ನಜೀರ್ ಅವರು, ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಸಫ್ವಾನ್ ಕಲಾಯಿ ಅವರು, ಹಾಗೆಯೇ ಕೋಶಾಧಿಕಾರಿ ಅಬ್ದುಲ್ ಸತ್ತಾರ್ ಪುತ್ತೂರ್ರವರು 3 ಮಂದಿ ತಮ್ಮ 100ನೇ ಶಿಬಿರದ ಸಂಭ್ರಮ, 3 ವರ್ಷದ ಸಾಧನೆಗಳನ್ನು ನಮ್ಮೊಂದಿಗೆ ಹಂಚುತ್ತಾ ಇದ್ದಾರೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ ಇದರ ಸಾಧನೆಯ ಬಗ್ಗೆ ನಿಮ್ಮ ಶ್ಲಾಘನೆಗಳು, ಅಭಿಪ್ರಾಯಗಳು ಅಥವಾ ಯಾವುದೇ ರೀತಿಯ ಪ್ರಶ್ನೆಗಳಿದ್ದರೆ ನಮ್ಮ ದೂರವಾಣಿ ಸಂಖ್ಯೆ ನಿಮ್ಮ ಟಿವಿ ಪರದೆಯ ಮೇಲೆ ಯೂಟ್ಯೂಬ್ ಚಾನೆಲ್ನಲ್ಲಿ ಬರ್ತಾ ಇದೆ. 0824298765 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು ಅಂತ ಹೇಳಿಕೊಳ್ತಾ ಇದೀಗ ಮಾತುಕತೆ ಮುಂದುವರಿಸುವ ಸಂದರ್ಭದಲ್ಲಿ ಒಂದು ಕರೆ ಇದೆ, ಯಾರ್ದು ಅಂತ ಕೇಳಿಕೊಳ್ಳುವ. ಹಲೋ ಹಲೋ, ಹೇಳಿ, ಜೋರಾಗಿ ಮಾತಾಡಿ. ಹಲೋ ಹೇಳಿ, ನಿಮ್ಮ ಹೆಸರು ಮತ್ತು ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಹೇಳಿ. ನನ್ನ ಹೆಸರು ಭವಾನಿ ಶಂಕರ್ ಹೇಳಿ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? KMC ಬ್ಲಡ್ ಬ್ಯಾಂಕ್ ಇನ್ಚಾರ್ಜ್ ನಾನು. KMC ಬ್ಲಡ್ ಬ್ಯಾಂಕ್ ಇನ್ಚಾರ್ಜ್. ಬಹಳ ಒಳ್ಳೆದಾಯ್ತು, ವಂದನೆಗಳು. ಹೇಳಿ, ನಿಮ್ಮ ಏನು ಅಭಿಪ್ರಾಯ, ಪ್ರಶ್ನೆ? ಅದೇ ನಮ್ಮದು ಈ ಬ್ಲಡ್ ಹೆಲ್ತ್ ಕೇರ್ ಒಟ್ಟಿಗೆ 3 ವರ್ಷದಿಂದ ನಮ್ಮ ಸಹಯೋಗ ಉಂಟು. ಮತ್ತೆ ಈ ಬ್ಲಡ್ ಹೆಲ್ತ್ ಕೇರ್ ಅತಿ ಹೆಚ್ಚು ರಕ್ತದಾನ ಶಿಬಿರಗಳಲ್ಲಿ ನಾವು KMC ಅವರು ಪಾಲ್ಗೊಂಡಿದ್ದೇವೆ. ಹಾಗೆ ಅಲ್ಲಿರುವ ರಜಿ ಸರ್, ಸಫ್ವಾನ್ ಮತ್ತು 3 ಜನರಿಗೂ ನಮ್ಮ
KMC ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಹಾಗೆ ಇನ್ನು ಮುಂದೆಯೂ ಅವರು ಹೆಚ್ಚು ಹೆಚ್ಚು ಬ್ಲಡ್ ಡೊನೇಷನ್ ಕ್ಯಾಂಪ್ ಗಳನ್ನು ಮಾಡಿ ಒಂದು ಜೀವ ಉಳಿಸುವ ಕೆಲಸವನ್ನು ಮಾಡಲಿ ಅಂತ ನನ್ನ ಸೈಡ್ ಇಂದ ಹಾರೈಸ್ತೇನೆ. ಥ್ಯಾಂಕ್ ಯು. ಬಹಳ ಒಳ್ಳೆಯ ಒಂದು ಶ್ಲಾಘನೆಯನ್ನು ಹೇಳಿದ್ದೀರಿ ಭವಾನಿ ಶಂಕರ್ ಅವರೇ. KMC ಬ್ಲಡ್ ಬ್ಯಾಂಕಿನ ಒಂದು ಇನ್ಚಾರ್ಜ್ ಅಧಿಕಾರಿಯಾಗಿ ನೀವು ಇವರೊಂದಿಗೆ 3 ವರ್ಷವನ್ನು ಹಂಚಿಕೊಂಡಿದ್ದೀರಿ. ಮುಂದೆಯೂ ನಿಮ್ಮ ಈ ಜತೆಗಾರಿಕೆ ಮತ್ತಷ್ಟು ಸಮಯ ಮುಂದುವರಿಯಲಿ. ನಿಮ್ಮ ಅಭಿಪ್ರಾಯಕ್ಕಾಗಿ, ನಿಮ್ಮ ಒಂದು ಶ್ಲಾಘನೆಗಾಗಿ ವಂದನೆಗಳನ್ನು 3 ಮಂದಿಯ ಪರವಾಗಿ ನಾವು ಹೊಸಕುರಲ್ನ ಪರವಾಗಿಯೂ ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಭವಾನಿ ಶಂಕರ್ ಅವರಿಗೆ. ಥ್ಯಾಂಕ್ ಯು. ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟರು ಭವಾನಿ ಶಂಕರ್ ಅವರು. ಖಂಡಿತವಾಗಿ ಇಂತಹ ಅಭಿಪ್ರಾಯಗಳು ಯಾವಾಗಲೂ ಕಲಾವಿದರಿಗೆ, ಸಂಘಟಕರಿಗೆ ನಮ್ಮನ್ನು ಇನ್ನೊಬ್ಬರು ಗುರುತಿಸ್ತಾ ಇದ್ದಾರೆ ಎನ್ನುವಂತಹದ್ದು ಬಹಳ ಹೆಮ್ಮೆಯ ವಿಷಯ. ಅದು ನಮ್ಮ ಕಾರ್ಯಕ್ರಮಗಳಿಗೆ, ನಮ್ಮ ಮತ್ತಷ್ಟು ಯೋಜನೆಗಳಿಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತದೆ ಅಂತ ಹೇಳಿಕೊಡ್ತಾ, ಇಂತಹ ಒಳ್ಳೆಯ ಶ್ಲಾಘನೆಗಳು, ಇಂತಹ ಒಳ್ಳೆಯ ಅಭಿಪ್ರಾಯಗಳು ನಿರಂತರವಾಗಿ ಬರಲಿ ಅಂತ ಹಾರೈಸ್ತಾ, ಇದೀಗ ಬ್ಲಡ್ ಹೆಲ್ಪ್ ಕೇರ್ 3 ವರ್ಷದ ಈ ಸಾಧನೆಯ ಸಂದರ್ಭದಲ್ಲಿ ಇದರ ವ್ಯಾಪ್ತಿ ಹೇಗೆ? ಯಾಕೆಂತ ಹೇಳಿದರೆ ಆರಂಭ ಮಾಡುವಾಗ ನೀವು 3 ಮಂದಿ ಇದ್ದದ್ದು ಅಂತ ಹೇಳ್ತೀರಿ. ಈಗ 4600 ಚಿಲ್ಲರೆ ಅಂದರೆ ಬಹಳ ದೊಡ್ಡ ಒಂದು ಸದಸ್ಯತನವನ್ನು ಹೊಂದಿದ್ದೀರಿ. ಇದರ ವ್ಯಾಪ್ತಿ ಹೇಗೆ? ಆರಂಭದಲ್ಲಿ 30 ಮಂದಿ ಸದಸ್ಯರನ್ನು ಒಳಗೊಂಡಂಥ ಒಂದು ತಂಡ ಇದು ಸರ್. ಈಗಾಗಲೇ ಅದೇ ಶಿಬಿರ ನಡೆಸಿದಂಥ ಒಂದು ಏರಿಯಾದಿಂದ ಒಂದೊಂದು ಕಾರ್ಯನಿರ್ವಾಹಕರನ್ನು ಕೂಡ ನಮ್ಮ ಜೊತೆ ಸೇರಿಸಿಕೊಂಡು ಈಗ ನಾವು ಹೆಚ್ಚು ಕಡಿಮೆ 100ರ ಮೇಲೆ 99 ಮೇಲೆ ನಾವು ಇದ್ದೇವೆ. ಅಂದರೆ ಒಂದು ಶಿಬಿರ ನಡೆಯುವಾಗ ಅಲ್ಲಿ ಒಂದು ಯಾವಾಗಲೂ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಒಂದು ನಮ್ಮ ನಿರ್ವಾಹಕರಂದರೆ ಒಂದು 10-20 ಜನ ಇದ್ದೇ ಇರ್ತಾರೆ ಹೆಚ್ಚು ಕಡಿಮೆ. ಯಾಕಂತ ಹೇಳಿದರೆ ಅಲ್ಲಿ ಒಂದು ಅವ್ರ ಜೊತೆ ನಾವು ಈ ನಮಗೆ ಶಿಬಿರವನ್ನು ಆಯೋಜಿಸಿದಂತಹ ವ್ಯಕ್ತಿಗಳಿಗೆ ನಾವು ಸಹಕಾರ ನೀಡಬೇಕು. ಅವ್ರ ಜೊತೆ ನಮಗೆ ಅವರಿಗೆ ಬೇಕಾದಂಥ ವ್ಯವಸ್ಥೆಗೆ ನಾವು ಯಾವ ರೀತಿಯಿಂದ ಅವರಿಗೆ ಮಾಡಿಕೊಡ್ಬೇಕು ಅಂತ ಹೇಳೋದಂತ ಮಾಡುವಂಥ ಒಂದು ವ್ಯವಸ್ಥೆಗೂ ನಾವು ಕೂಡ ಅವ್ರ ಜೊತೆ ಭಾಗಿಯಾಗಬೇಕು ಅಂತ ಹೇಳೋ ಉದ್ದೇಶದಿಂದ ಹೆಚ್ಚು ಕಡಿಮೆ ನಾವು ಒಂದು 10, 15, 20 ಜನ ಇದ್ದೇ ಇರ್ತೇವೆ ನಾವು ಒಂದೊಂದು ಶಿಬಿರದಲ್ಲಿ. ಅಂದರೆ ಶಿಬಿರ ನಾವು ಸ್ಟಾರ್ಟ್ ಮಾಡುವಾಗ ಒಂದು ಊರಿನಲ್ಲಿ ಒಂದು ಅಂದರೆ 30 ಜನ ಒಂದು ಹಳ್ಳಿ ಪ್ರದೇಶ ಅರೇಕಳದಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ನಾವು ಹೆಚ್ಚು ಕಡಿಮೆ ಈಗ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ನಾವು ಶಿಬಿರಗಳನ್ನು ಆಯೋಜಿಸಿದ್ದೇವೆ. ಅಂದರೆ ಬಡ್ಕಲ್ ಪುತ್ತೂರಾಗಲಿ, ಆಮೇಲೆ ನಮ್ಮ ಉಡುಪಿ ಜಿಲ್ಲೆ ಆಗಲಿ, ಆಮೇಲೆ ಚಿಕ್ಕಮಗಳೂರು ಜಿಲ್ಲೆ ಆಗಲಿ, ಮಡಿಕೇರಿ ಆಗಲಿ, ಹಾಗೆಯೇ ನಮ್ಮ ಹತ್ತಿರದ ನೆರೆಯ ಒಂದು ಜಿಲ್ಲೆ ಆದಂಥ ನಮ್ಮ ಕೇರಳ, ಇಲ್ಲಿ ಕೂಡ ನಾವು ಒಂದು ಹೆಚ್ಚು ಕಡಿಮೆ ಒಂದು 4-5 ಶಿಬಿರಗಳನ್ನು ಕೂಡ ನಾವು ಆಯೋಜಿಸಿದ್ದೇವೆ. ಹಾಗೆಯೇ ನಮ್ಮ ಕಾರ್ಯನಿರ್ವಾಹಕರು ತುರ್ತು ಸಂದರ್ಭದಲ್ಲಿ ಬಾಂಬೆಯಲ್ಲೂ ಅಲ್ಲೂ ಹೋಗಿ ರಕ್ತದಾನವನ್ನು ಮಾಡಿದಂತಹ ಹೆಮ್ಮೆ ಕೂಡ ನಮ್ಮ ಸಂಸ್ಥೆಗಿದೆ. ಅಂದರೆ ಈ ಶಿಬಿರಗಳನ್ನು ನೀವು ವ್ಯಾಪ್ತಿ ಅಂತ ಹೇಳುವಾಗ ನೀವು ಕರ್ದಲ್ಲಿಗೆ ಹೋಗಿ ಹೇಗೆ ಸಂಯೋಜನೆ ಮಾಡ್ತೀರಿ? ಅವರವರು ಕರ್ದಲ್ಲಿಗೆ ಹೋಗಿ ಅಗತ್ಯ ಉಂಟು ನಮ್ಮಲ್ಲಿಗೆ ಬನ್ನಿ ಅಂತ ಹೇಳಿದಾಗ ಹೋಗ್ತೀರಾ ಅಥವಾ ನೀವಾಗಿ ಸ್ವಯಂ? ನಾವು ಒಂದು 3-4 ಜನ ಅಲ್ಲಿಗೆ ಹೋಗ್ತೇವೆ. ನಾವು ಹೋಗ್ಬಿಟ್ಟು ಅಲ್ಲಿ ಜಾಗವನ್ನು ನಾವು ಗುರುತಿಸ್ತೇವೆ. ಇಂಥ ಒಂದು ಅಂದರೆ ನಮಗೆ ರಕ್ತ ನಿಧಿ ಕೇಂದ್ರದಿಂದ ಹೇಳಿರ್ತಾರೆ ವಿಶಾಲವಾದಂಥ ಒಂದು ಜಾಗ, ಅಲ್ಲಿ ಸುಸಜ್ಜಿತವಾದಂಥ ವ್ಯವಸ್ಥೆ ಮಾಡಿಕೊಳ್ಳಿ ನೀವು. ಎಲ್ಲ ರೀತಿಯ ಫ್ಯಾನ್ ಆಗಲಿ, ದಾನಿಗಳಿಗೆ ಮಲಗುವಂತಹ ಬೆಂಚ್ ಆಗಲಿ, ಹಾಗೆಯೇ ಬೇರೆ ಅವರಿಗೆ ಬೇಕಾದಂಥ ನೀರಿನ ವ್ಯವಸ್ಥೆ, ಹಾಗೆಯೇ ಎಲ್ಲ ರೀತಿಯ ಒಂದು ವ್ಯವಸ್ಥೆಗೆ ನಾವು ಅಲ್ಲಿ ಅವರಿಗೆ ಆ ಸಂಯೋಜನೆ ಮಾಡುವಂತಹ ಸಂಘಟನೆ ಅವರಿಗೆ ನಾವು ಹೋಗಿ ಒಂದು ವಾರ ಮುಂಚೆ ನಾವು ಅವರಿಗೆ ತಿಳಿಸಿರ್ತೇವೆ. ಅಲ್ಲಿಂದ ಅವರು ನಮ್ಮ ಜೊತೆ ಬೇರೆ ಏನು ಬೇಕು, ಯಾವ ವ್ಯವಸ್ಥೆ ಬೇಕು ಅಂತ ಹೇಳುವಂಥ ಒಂದು ಸಂಪರ್ಕದಲ್ಲಿ ಸದಾ ನಮ್ಮಲ್ಲಿ ಇರ್ತಾರೆ ಅವರು. ಒಂದು ಕ್ಯಾಂಪನ್ನು ನಾವು ರೆಡಿ ಮಾಡಬೇಕಾದ್ರೆ ಮೊದಲಿಗೆ ಆ ಊರಿನಲ್ಲಿ ಯಾವ ಸಂಘ ಸಂಸ್ಥೆಗಳು ಇದೆ ಅಂತೇಳಿ ಮೊದಲು ತಿಳ್ಕೊಂಡು, ಆ ಸಂಘ ಸಂಸ್ಥೆಯಲ್ಲಿ ಎಷ್ಟು ಸದಸ್ಯತ್ವವನ್ನು ಅವರು ಹೊಂದಿದ್ದಾರೆ ಅಂತ ತಿಳ್ಕೊಂಡು ಆ ಊರಲ್ಲಿ ಅವರನ್ನು ನಾವು ಪರಿಚಯ ಮಾಡಿಕೊಂಡು, ನಮಗೆ ರಕ್ತದಾನ ಶಿಬಿರದ ಅವಶ್ಯಕತೆ ಇದೆ, ಆಸ್ಪತ್ರೆಗಳಲ್ಲಿ ಬ್ಲಡ್ಡಿನ ಕೊರತೆ ತುಂಬ ಕಂಡು ಬರ್ತಾ ಇದೆ, ಆದ್ದರಿಂದ ನೀವುಗಳು ನಿಮ್ಮ ಊರಲ್ಲಿ ರಕ್ತದಾನ ಶಿಬಿರ ಇಟ್ಟುಕೊಂಡು ನಾವು ನಿಮ್ಮ ಮುಂದೆ ಕೈ ಜೋಡಿಸಿ ಆದಷ್ಟು ದಾನಿಗಳ ಸಂಖ್ಯೆಯನ್ನು ರೆಡಿ ಮಾಡಿಕೊಂಡು ನಂತರವೇ ರಕ್ತದಾನ ಶಿಬಿರ ನಾವು ಏರ್ಪಡಿಸ್ತೇವೆ. ತದನಂತರ ಅಲ್ಲಿಗೆ ಬೇಕಾದಂಥ ವ್ಯವಸ್ಥೆ ಏನಿದೆ ಅದನ್ನು ನಾವು ಒಂದೊಂದಾಗಿ ಅವರಿಗೆ ವಿವರಿಸಿ ಎಂತೆಲ್ಲ ವ್ಯವಸ್ಥೆ ಬೇಕಿದೆ, ಅಲ್ಲಿ ಎಂತೆಲ್ಲ ಮಾಡಬೇಕು, ಒಂದು ಕ್ಯಾಂಪ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ನಾವು ಅವರಿಗೆ ಬಿಡಿಯಾಗಿ ತಿಳಿಸ್ಕೊಂಡು
ನಂತರ ಅಲ್ಲಿ ನಾವು ಅವರಿಗೆ ಬೇಕಾದಂಥ ಆಸ್ಪತ್ರೆ ನಮ್ಗೆ ಯಾವುದಿದೆ, ಅವರ ಹೇಳಿದ ದಿನಕ್ಕೆ ನಮ್ಗೆ ಯಾವ ಹಾಸ್ಪಿಟಲ್ ನಮಗೆ ಫ್ರೀ ಇದೆ ಅಂತ ತಿಳ್ಕೊಂಡು ನಂತರ ನಾವು ಅಲ್ಲಿ ಕ್ಯಾಂಪನ್ನು ನಾವು ರೆಡಿ ಮಾಡ್ತೇವೆ. ತದನಂತರ ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಏನು ಬೇಕು, ಲೈವ್ ಕಾರ್ಯಕ್ರಮ ಇರಲಿ, ಅಲ್ಲಿ ಯೂಟ್ಯೂಬ್ ಆಗಲಿ ಅಥವಾ ಸೌಂಡ್ ಸಿಸ್ಟಮ್ ನಮ್ಮದೇ ಇದೆ, ನಮ್ಮ ಸಂಸ್ಥೆಯಲ್ಲಿ ಸೌಂಡ್ ಸಿಸ್ಟಮ್ ಇದೆ, ಅದನ್ನಾಗಲಿ ಅಥವಾ ಆಸ್ಪತ್ರೆಯಿಂದ ಯಾವ ಸಪೋರ್ಟ್ ಬೇಕು ಅವರಿಗೆ ಅದೆಲ್ಲ ನಾವು ಅಲ್ಲಿ ಅವ್ರು ಮಾತಾಡಿ ರೆಡಿ ಮಾಡಿಕೊಂಡು ನಂತರ ನಾವು ಒಂದು ಕ್ಯಾಂಪನ್ನು ಮುಂದುವರಿಸ್ತೇವೆ. ಅಂದರೆ ಒಂದು ಕ್ಯಾಂಪ್ ಮಾಡುವಾಗ ಆ ಸ್ಥಳಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ನೀವೇ ಒದಗಿಸಿಕೊಂಡು ಹೋಗ್ತೀರಿ? ಹೌದು. ನಮ್ಮಲ್ಲಿ ಕೆಲವೊಂದು ಅಂದರೆ ಧ್ವನಿವರ್ಧಕದ ವ್ಯವಸ್ಥೆ ಬೇಕಾಗುತ್ತದೆ. ಒಂದು ಸಭಾ ಕಾರ್ಯಕ್ರಮ ಬೇಕು, ಅಲ್ಲಿ ಊರಿನವರಿಗೆ ತಿಳಿಲಿಕ್ಕೆ ಮತ್ತೆ ಗಣ್ಯ ವ್ಯಕ್ತಿಗಳನ್ನು ಕರೆದು ಅಲ್ಲಿ ಆ ಒಂದು ಶುಭ ಸಂದರ್ಭವನ್ನು ಉದ್ಘಾಟಿಸಲಿಕ್ಕೆ ಆವಾಗ ನಾವು ನಮ್ಮಲ್ಲಿ ಇರುವಂಥ ವ್ಯವಸ್ಥೆಗಳನ್ನು ನಾವು ಅವರಿಗೆ ಮಾಡಿಕೊಡ್ತೇವೆ. ಧ್ವನಿವರ್ಧಕವಾಗಲಿ, ಅಲ್ಲಿ ಬೇರೆ ಅವರಿಗೆ ಆ ದಿವಸದ ಒಂದು ಪ್ರಚಾರಕ್ಕಾಗಿ ಏನಾದರೂ ಒಂದು ನೋಟಿಸು ಆ ಥರ, ಮತ್ತೆ ನಂತರದಲ್ಲಿ ಅವರಿಗೆ ಬೇಕಾದಂಥ ಅದೇ ಒಂದು ಪ್ರಚಾರಕ್ಕಾಗಿ ಅಲ್ಲೊಂದು ಪೆಂಡಲ್ ಹಾಕುವಂಥದ್ದು, ಇಂಥ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಕಡೆಯಲ್ಲಿ ಇರುವಂಥ ವ್ಯವಸ್ಥೆಯನ್ನು ಅವರಿಗೆ ಹೇಳಿ ನಂತರದಲ್ಲಿ ಅವರಿಗೆ ನಾವು ಹೇಳಿಕೊಡ್ತೇವೆ, ಇಂಥ ವ್ಯವಸ್ಥೆಗೆ ನೀವು ಸಜ್ಜಾಗಿರಿ ಅಂತೇಳಿ. ಅದರೊಟ್ಟಿಗೆ ಅವೇರ್ನೆಸ್ ಕೂಡ ಮಾಡ್ತೇವೆ ಅವರಿಗೆ. ರಕ್ತ ಕೊಟ್ಟರೆ ಏನಾಗೋದಿಲ್ಲ, ಯಾರಿಗೆಲ್ಲ ರಕ್ತ ಕೊಡ್ಬೋದು, ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ ರಕ್ತ ಕೊಡ್ಬೋದು, ಅದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಒಬ್ಬ ವ್ಯಕ್ತಿ ರಕ್ತ ಒಮ್ಮೆ ಕೊಟ್ಟ ಮೇಲೆ ಮತ್ತೆ ಯಾವಾಗ ರಕ್ತ ಕೊಡ್ಬೋದು ಅಂದರೆ ಕೆಲವರಿಗೆ ಅದರ ಬಗ್ಗೆ ಅನುಭವ ಇರೋದಿಲ್ಲ, ಹೆದರಿಕೆ ಜಾಸ್ತಿ ಇದೆ, ಹಿಂಜರಿತಾರೆ ಜನರು. ಅಂದರೆ ಸೂಜಿ ಕಂಡ್ರೇ ಹೆದರ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಅವರಿಗೆ ಮೊದಲಿಗೆ ಅವೇರ್ನೆಸ್ ಕೊಟ್ಟು ಅಲ್ಲಿ ನಾವು ಮಾತಾಡಿಕೊಂಡು ಅವರಲ್ಲಿ ಒಬ್ಬ ಯಾರಿಗೆಲ್ಲ ಹೆದರಿಕೆ ಇದೆ ಅವರಿಗೆ ಸಪ್ರೇಟಾಗಿ ನಾವು ಕರೆ ಮಾಡಿ ಅವರಿಗೆ ಎಲ್ಲ ಬೇಕಾದಂಥ ಅದರ ಅವೇರ್ನೆಸ್ ನಾವು ಕೊಡ್ತೇವೆ ಮೊದಲು. ತದನಂತರ ನಾವು ಕ್ಯಾಂಪನ್ನಲ್ಲಿ ಮುಂದುವರಿಸ್ತೇವೆ. ಖಂಡಿತವಾಗಿಯೂ ರಕ್ತದಾನ ಅಂತ ಹೇಳಿದರೆ ಅದರ ಮಾಹಿತಿ ಕಾರ್ಯಕ್ರಮ ಮಾಡುವುದಿದ್ರೆ ಅದನ್ನೇ ಒಂದು ನೇರ ಪ್ರಸಾರಕ್ಕೆ ಒಂದು ವಿಷಯವಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ಆದರೆ ಈಗ ನಾವು ಪ್ರಸ್ತುತವಾಗಿ ನಿಮ್ಮ 3 ವರ್ಷದ ಸಾಧನೆ 100ರ ಸಂಭ್ರಮದ ವಿಷಯಗಳನ್ನು ನಾವು ಮಾತಾಡ್ತಾ ಇದ್ದೇವೆ. ಈಗ 3 ವರ್ಷ ಸಂಸ್ಥೆಗೆ ತುಂಬಿದೆ. ಈ ಸಂದರ್ಭದಲ್ಲಿ ನಿಮಗೆ ಏನು ಅನ್ನಿಸ್ತಾ ಇದೆ? ಮತ್ತು ಈಗಾಗಲೇ ನಿಮ್ಮ KMCಯ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವಂತಹ ಇನ್ಚಾರ್ಜ್ ಭವಾನಿ ಶಂಕರ್ ಅವರು ನಿಮಗೆ ತುಂಬ ಒಳ್ಳೆಯ ಅಭಿಪ್ರಾಯವನ್ನು ನೀಡಿದರು. ಇಂತಹ ಯಾವೆಲ್ಲ ಆಸ್ಪತ್ರೆಗಳು ನಿಮಗೆ ಸಹಕಾರ ನೀಡಿದೆ? ಹೆಚ್ಚು ಕಡಿಮೆ ಎಲ್ಲ ಮಂಗಳೂರಿನಲ್ಲಿ ಎಷ್ಟೆಲ್ಲ ರಕ್ತ ನಿಧಿ ಕೇಂದ್ರಗಳು ಇದೆಯಾ ಅಲ್ಲಿಂದ ಸಂಪೂರ್ಣ ಸಹಕಾರ ನಮಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತಿದೆ. ನಮ್ಮ ಜೊತೆ ಬಹಳಷ್ಟು ಸಂಯಮದಿಂದ ನಮ್ಮ ಜೊತೆ ಬಹಳಷ್ಟು ಅವರ ಒಂದು ರಕ್ತ ನಿಧಿ ಕೇಂದ್ರದಲ್ಲಿ ನಾವು ಇದ್ದಾಗೆ ಅವರು ನಡ್ಕೊಳ್ತಾರೆ. ನಮ್ಮ ಜೊತೆ ಅವರು ನಡ್ಕೊಳ್ಳೋದು ತುಂಬ ಖುಷಿ ಆಗ್ತದೆ ನಮಗೆ ಅವರಿಗೆ. ಮತ್ತೆ ನಮಗೆ ಈ ಒಂದು ರಕ್ತದಾನ ಶಿಬಿರ 3 ವರ್ಷ ಪೂರೈಸಿದ್ದಕ್ಕೆ ನಮ್ಮ ಈ ಒಂದು ಸಾಧನೆ ಯಶಸ್ವಿ ರಕ್ತದಾನಿಗಳು ಮೊತ್ತ ಮೊದಲು, ನಂತರದಲ್ಲಿ ಆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದಂಥ ಸಂಘ ಸಂಸ್ಥೆಗಳು, ಹಾಗೆಯೇ ಅದಕ್ಕೆ ಸ್ಥಳಾವಕಾಶ ಕೊಟ್ಟಂತಹ ಸ್ಥಳದ ಮಾಲೀಕರಾಗಲಿ, ಒಂದು ಮಸೀದಿಯ ಪದಾಧಿಕಾರಿಗಳಾಗಲಿ, ಒಂದು ದೇವಸ್ಥಾನದ ಪದಾಧಿಕಾರಿಗಳಾಗಲಿ, ಚರ್ಚಿಯ ಪದಾಧಿಕಾರಿ, ಇವುಗಳು ನಮಗೆ ಈ ಸಾಧನೆಯ ಯಶಸ್ಸಿಗೆ ಕಾರಣಕರ್ತರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅತಿ ಹೆಚ್ಚು ಸಹಕಾರ ನೀಡಿದವರು ಯಾರು? ಈಗ KMC ಅವರು ಹೇಳಿದ್ರು 3 ವರ್ಷದಿಂದ ನಾವು ನಿರಂತರ ಜೊತೆಗಿದ್ದೇವೆ ಹೇಳಿಕೊಂಡು. ಹಾಗೆಂದೇಳಿ ನಾವು ಎಲ್ಲರ ಜೊತೆಯೂ ಹೊಂದಾಣಿಕೆಯಿಂದ ಒಂದು ಅವರಿಗೆ ಬೇಕಾದಂತ ಸಂದರ್ಭದಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಮಾಡ್ತೇವೆ ಅವರ ಜೊತೆ. ಅಂದ್ರೆ ಅದಕ್ಕೆ ಬೇಕಾದಂತ ದಿನಾಂಕವನ್ನು ನಾವು ತಿಳಿದುಕೊಂಡು ನಂತರದಲ್ಲಿ ಅವರಿಗೆ ತುರ್ತು ರಕ್ತ ಸಂದರ್ಭದಲ್ಲಿ ಕೆಲವೊಂದು ದಾನಿಗಳನ್ನು ಅವ್ರು ಕೇಳ್ತಾರೆ ರಕ್ತ ನಿಧಿ ಕೇಂದ್ರದಿಂದ. ಅವರಿಗೆ ಆ ಸಂದರ್ಭದಲ್ಲೂ ನಾವು ರಕ್ತದಾನಿಗಳನ್ನು ಒದಗಿಸಿ ಅವರಿಂದ ನಾವು ಶಾಬಾಸ್ಗಿರಿಗೆ ಗಿಟ್ಟಿಸಿಕೊಂಡದ್ದು ತುಂಬಾ ಇದೆ ನಮ್ಮಲ್ಲಿ. ಮಂಗಳೂರಲ್ಲಿ ಎಲ್ಲ ವೆನ್ಲಾಕ್ ಆಗಲಿ, ರೆಡ್ ಕ್ರಾಸ್ ಇದೆ, ಫಾದರ್ ಮುಲ್ಲರ್ ಇದೆ, KMC ಇದೆ, AJ ಹಾಸ್ಪಿಟಲ್ ಇದೆ, ಅದು ಬಿಟ್ಟರೆ KS ನಿಟ್ಟೆ ಹಾಸ್ಪಿಟಲ್ ಇದೆ, ಯಣಪಯ್ಯ ಹಾಸ್ಪಿಟಲ್ ಇದೆ, ಎಲ್ಲ ರೆಡ್ ಕ್ರಾಸ್ ಹಾಸ್ಪಿಟಲ್, ಎಲ್ಲ ಹಾಸ್ಪಿಟಲ್ ಕೂಡ ನಾವು ಕ್ಯಾಂಪ್ ಮಾಡ್ತೇವೆ. ನಮಗೆ ಅದರಲ್ಲಿ ಯಾವುದು ಕೂಡ ಭೇದ ಭಾವತೆ ಇರಲಿಲ್ಲ. ಎಲ್ಲರೂ ನಮಗೆ ಒಂದೇ ಥರ ನಮ್ಮನ್ನು ನೋಡ್ತಾರೆ. ಯಾವಾಗ ಬೇಕಾದರೂ ದಿನದ 24 ಗಂಟೆ ಕೂಡ ರಕ್ತ ಕಾಲ್ ಮಾಡಿದರೆ ಅವರು ನಮಗೆ ತಕ್ಷಣವೇ ಯಾವುದೇ ಹಿಂಜರಿಕೆಯಲ್ಲಿ ನಮಗೆ ರಕ್ತವನ್ನು ಕೊಡ್ತಾರೆ. ನಾವು ಕೂಡ ಅವರಿಗೆ ಯಾವಾಗ ಕ್ಯಾಂಪ್ ಅವರಿಗೆ ಅವಶ್ಯಕತೆ ಇದೆ, ಯಾವಾಗ ರಕ್ತದ ಕೊರತೆ ಕಂಡು ಬರ್ತದೆ ನಮಗೆ ಕರೆ ಮಾಡಿದ ತಕ್ಷಣ ನಾವು ಎಲ್ಲಿ ಬೇಕಾದರೂ ಕ್ಯಾಂಪ್ ರೆಡಿ ಮಾಡಿಕೊಡ್ತೇವೆ. ಇನ್ ಕೇಸ್ ಕ್ಯಾಂಪ್ ಆಗದಿದ್ದರೂ ಕೂಡ ನಾವು ಅವರಿಗೆ ತುರ್ತು ದಾನಿಗಳನ್ನು ಕರೆದುಕೊಂಡು ಹೋಗಿ ನಾವಲ್ಲಿ ರಕ್ತವನ್ನು ಕೊಡುವ ಮೂಲಕ ನಾವು ಅವರಿಗೆ ಯಶಸ್ವಿ ಮಾಡಿಕೊಡ್ತೇವೆ. ಈಗ 99 ಶಿಬಿರಗಳು ಪೂರೈಕೆ ಆಗಿವೆ. 100ನೇ ಶಿಬಿರದ ಹತ್ತಿರದಲ್ಲಿದ್ದೀರಿ. ಆ ಸಂಭ್ರಮವನ್ನು ಆಚರಿಸುವಂತಹ ಕ್ಷಣಕ್ಕಾಗಿ ನೀವು ಎಲ್ಲರೂ ಸಜ್ಜಾಗ್ತಾ ಇದ್ದೀರಿ. ಒಂದೊಂದು ಶಿಬಿರ ಒಂದೊಂದು ಅನುಭವ.
ನಿಮ್ಮ ಏನು ವಿಶೇಷ ಅನುಭವಗಳಿವೆ? 99 ಅತಿ ಕಡಿಮೆ ದಿವಸಗಳಲ್ಲಿ, ಅಂದ್ರೆ ಅತಿ ಕಡಿಮೆ ವರ್ಷದಲ್ಲಿ ನಾವು 100 ಶಿಬಿರಗಳನ್ನು ಪೂರೈಸಿದಂತಹ ಒಂದು ಸಂತಸ ನಮಗೆ ತುಂಬಾ ಖುಷಿ ಆಗ್ತಿದೆ. ನಮಗೆ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ. ಇದಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಸಂಘ ಸಂಸ್ಥೆಗಳು ಮೊದಲು ನಾನು ಅಭಿನಂದಿಸ್ತೇನೆ. ನಮ್ಮ ಈ ಒಂದು 3 ವರ್ಷದ 100ನೇ ಸಂಭ್ರಮಕ್ಕೆ, 100ನೇ ಶಿಬಿರಕ್ಕಾಗಿ. ಅಲ್ಲ, ನಾನು ಕೇಳೋದು, ಒಂದೊಂದು ಶಿಬಿರದಲ್ಲಿ ಯಾವುದಾದ್ರೂ ಒಂದೊಂದು ಘಟನೆಗಳು ನೆನಪಿಗೆ ಉಳಿಯುತ್ತದೆ. ಅಂತಹ ಅನುಭವಗಳು ಏನಿವೆ ನಿಮ್ಮಲ್ಲಿ? ಅಂದ್ರೆ ಕೆಲವೊಂದು ಕಡೆ ದಾನಿಗಳ ಸಂಖ್ಯೆ ಬಹಳ ಅಧಿಕವಾಗಿರ್ತದೆ. ಆ ಸಂದರ್ಭದಲ್ಲಿ ತುಂಬಾ ಖುಷಿ ಕೊಡ್ತದೆ ನಮ್ಗೆ. ಅಂದ್ರೆ ರಕ್ತ ನಿಧಿ ಕೇಂದ್ರಕ್ಕೆ ಆ ಸಂದರ್ಭದಲ್ಲಿ ಅವರಿಗೆ ಅತ್ಯಗತ್ಯದ ಯೂನಿಟಿಗಳು, ಅಂದ್ರೆ ರಕ್ತದ ಅಂಕೆಗಳು ಜಾಸ್ತಿ ಬೇಕಾಗಿರ್ತದೆ. ಆ ಸಂದರ್ಭದಲ್ಲಿ ಆ ಒಂದೊಂದು ಏರಿಯಾದಲ್ಲಿ ನಾವು ಹೇಳಿರ್ತೇವೆ, ಇಂಥ ಕಡೆ ನೀವು ಈ ದಿವಸ ನೀವು ಇಷ್ಟು ದಾನಿಗಳನ್ನು ನೀವು ನಮಗೆ ಸಂಗ್ರಹಿಸಿ ಕೊಡ್ಲೇಬೇಕು ಅಂತೇಳಿ. ಅವಾಗ ನಮಗೆ ಆ ಕೊಟ್ಟಂತ ಒಂದು ದಾನಿಗಳನ್ನು ಕೊಟ್ಟಂತಹ ಸಂಘ ಸಂಸ್ಥೆಯಿಂದ ನಮಗೆ ತುಂಬಾ ಖುಷಿ ಆಗ್ತದೆ ಆ ಸಂದರ್ಭ. ಹಣ ಕೊಡುವವರನ್ನಾದರೂ ಹುಡುಕಬಹುದು, ಹಣದ ಸಂಗ್ರಹವನ್ನಾದರೂ ಹೇಗಾದರೂ ಮಾಡಬಹುದು, ಆದರೆ ದಾನಿಗಳನ್ನು ಹುಡುಕೋದು ಬಹಳ ಕಷ್ಟ ಹೇಳಿದ್ದೇನೆ. ಯಾಕೆಂದ್ರೆ ಪ್ರಸ್ತುತ ಕಾಲಘಟ್ಟದಲ್ಲಿ ದಿನದಿಂದ ದಿನಕ್ಕೆ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ, ಹೆರಿಗೆಗಳು ಜಾಸ್ತಿ ಆಗ್ತವೆ. ಆದುದರಿಂದ ಆಸ್ಪತ್ರೆಗಳಲ್ಲಿ ಒಂದು ದಿನದಿಂದ ದಿನಕ್ಕೆ ರಕ್ತದ ಪೂರೈಕೆ ಜಾಸ್ತಿ ಆಗುತ್ತಿದೆ ಹೊರತು ಕಡಿಮೆ ಯಾವತ್ತೂ ಆಗಲಿಲ್ಲ. ಈ ಪರಿಣಾಮದಿಂದಾಗಿ ನಾವು ಯಾವ ಸಂಘ ಸಂಸ್ಥೆಯಲ್ಲಿ ಮನವಿ ಮಾಡ್ತೇವೋ ಅವರು ಬಹಳ ಉತ್ಸಾಹದಿಂದ ಮೊದಲೇ ರಕ್ತದಾನ ಶಿಬಿರ ಆಗುವ ಮೊದಲೇ ಅವರು ದಾನಿಗಳನ್ನು ರಿಜಿಸ್ಟರ್ ಮಾಡುವ ಮೂಲಕ 100-150 ಅವರವರ ಏನು ಟಾರ್ಗೆಟ್ ಇದೆಯೋ ಅವರು ಖಂಡಿತ ರೀಚ್ ಮಾಡಿಕೊಂಡು ನಮ್ಮ ಶಿಬಿರಕ್ಕೆ ಯಶಸ್ವಿ ಮಾಡಿಕೊಡ್ತಾರೆ ಅವರು. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ನೇರ ಪ್ರಸಾರದ ಮಾತುಕತೆ ಇದನ್ನು ನೀವು ಹೊಸಕುರಲ್ ವಾಹಿನಿಯ ಮೂಲಕವಾಗಿ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಫೇಸ್ಬುಕ್ನಲ್ಲಿ 3ರಲ್ಲೂ ನೇರವಾಗಿ ವೀಕ್ಷಿಸಬಹುದು. ನಿಮ್ಮ ಅಭಿಪ್ರಾಯ, ಪ್ರಶ್ನೆಗಳು, ಶ್ಲಾಘನೆಗಳಿದ್ದರೆ ನೀವು ಕರೆ ಮಾಡಿ ತಿಳಿಸಿಕೊಳ್ಬಹುದು. ನಮ್ಮ ದೂರವಾಣಿ ಸಂಖ್ಯೆ 0824297650 ಈ ಸಂಖ್ಯೆಗೆ ಕರೆ ಮಾಡಬಹುದು. ಈ ಮಾತುಕತೆ 3 ವರ್ಷ 100ರ ಸಂಭ್ರಮ ಅನ್ನುವಂತಹ ಈ ಮಾತುಕತೆ ಮತ್ತಷ್ಟು ಮುಂದುವರಿತದೆ. ಈಗ ಒಂದು ಸಣ್ಣ ವಿರಾಮ.
ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ನೇರ ಪ್ರಸಾರ ಮಾತುಕತೆಯಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ. ತಮ್ಮ ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕದ ಮೂಲಕವಾಗಿ ಅವರು ರಕ್ತದಾನ ಶಿಬಿರದೊಂದಿಗೆ ಆರಂಭಿಸಿ ಇದೀಗ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಪ್ರವಾಹ ನೆರೆ ಬಂದಾಗ ಅಲ್ಲಿಗೆ ಹೋಗುವಂತಹ ಒಂದು ಅನುಭವವನ್ನು ಅವರು ವಿವರಿಸಿದರು. ಬೆಳಗಾವಿಗೆ ಯಾವುದೋ ದೂರದ ಊರಿಗೆ ಹೋದಂತಹ ಅನುಭವವನ್ನು ವಿವರಿಸಿದರು. ಅಂತಹ ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಸಂಸ್ಥೆಯ ಅಧ್ಯಕ್ಷರು ನಜೀರ್ ರವರು, ಪ್ರಧಾನ ಕಾರ್ಯದರ್ಶಿ ಸಫ್ವಾನ್ ಕಲಾಯಿ ಅವರು ಮತ್ತು ಕೋಶಾಧಿಕಾರಿ ಸತ್ತಾರ್ ಪುತ್ತೂರ್ ಅವರು ನಮ್ಮೊಂದಿಗೆ ಅವರ 3 ವರ್ಷದ ಸಂಭ್ರಮವನ್ನು ಹಂಚಿಕೊಳ್ತಾ ಇದ್ದಾರೆ. 100ನೆಯ ಸಂಭ್ರಮದ ಶಿಬಿರಕ್ಕೆ ಸಜ್ಜಾಗುತ್ತಾ ಇದ್ದಾರೆ. ಇದೀಗ 100ನೆಯ ಸಂಭ್ರಮದ ಶಿಬಿರಕ್ಕೆ ನೀವು ಸಜ್ಜಾಗುತ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಿಮಗೆ ಏನು ಅನ್ನಿಸ್ತಾ ಇದೆ ಮತ್ತು ಈ ಸಂದರ್ಭದಲ್ಲಿ ನೀವು ಬೇರೆ ಬೇರೆ ಸಾಮಾಜಿಕ ಸೇವಾ ಸಂಘಟನೆಗಳನ್ನು ಮಾಡಿದ್ದೀರಿ, ಅದೆಲ್ಲವನ್ನು ಹೇಗೆ ಮಾಡಲಿಕ್ಕಾಯಿತು, ಏನೆಲ್ಲ ಮಾಡಿದ್ದೀರಿ? ಇನ್ನು ಮುಂದಕ್ಕೆ ಈಗ 100ರ ಸಂಭ್ರಮ ಅಂದರೆ ನಮಗೆ ತುಂಬ ಸಂತೋಷನೇ. ನಾವು ನೆನೆಸ್ತಾ ಇದ್ದೇವೆ 100ನೇ ಕ್ಯಾಂಪ್ ಆಗಬಹುದಾ, ಅಲ್ಲ ಯಾವುದಕ್ಕಿಂತ ಲೇಟ್ ಆಗಬಹುದಾ. ದೇವರ ದಯದಿಂದ ಉಂಟಲ್ಲ, 1 ವರ್ಷದಲ್ಲಿ ಸಾಧಾರಣ ಒಂದು 60 ಕ್ಯಾಂಪು ಅಗೇನ್ ಒಂದು ವಾರದಲ್ಲಿ 2 ಕ್ಯಾಂಪ್ ಮಾಡಿದ್ದುಂಟು. ಈಗ ನಾಡಿದ್ದು ನಮಗೆ ಸ್ವಾತಂತ್ರ್ಯ ಉತ್ಸವಕ್ಕೆ ನಮ್ಮ ಸಬ್ಬರ್ ಮಂಚಿಲದಲ್ಲಿ ಕ್ಯಾಂಪ್ ಉಂಟು, ಅದೇ ಈಗ KC ರೋಡಲ್ಲಿ ಕ್ಯಾಂಪ್ ಉಂಟು. ಇನ್ನೊಂದು ಕ್ಯಾಂಪು ಸಹ ನಾವು ರೆಡಿ ಆಗ್ತಾ ಇದ್ದೇವೆ. ಹಾಗೆ 3 ಕ್ಯಾಂಪ್ ಆಗುವ ಅಂದಾಜಿದೆ. ಯಾವುದು ಕ್ಯಾಂಪ್ ಬಂದರೂ ನಾವು ಬೇಡ ಅಂತ ಹೇಳುವುದಿಲ್ಲ. ನಾವು ಎಷ್ಟು ಕ್ಯಾಂಪ್, ಒಂದು ದಿವಸ 5 ಕ್ಯಾಂಪ್ ಇದ್ರೂ ಕೂಡ ನಾವು ಮಾಡಲು ತಯಾರಿದ್ದೇವೆ. ಅದು ನಮಗೆ ಜನಗಳ ಸಪೋರ್ಟ್, ಜನಗಳಿಂದ ಎಷ್ಟು ಸಪೋರ್ಟ್ ಬರ್ತದೆ ಅದು ನಾವು ಅವರಿಂದ ಈ ನಿರೀಕ್ಷೆಯಲ್ಲಿರ್ತೇವೆ. ಈಗ ನಾವು ಒಂದು ಕ್ಯಾಂಪ್ ಮಾಡಿದ್ದೇವೆ, ಈಗ ನಾವು ಸಫರಲ್ಲಿ 10ನೇ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಅಗೇನ್ ವರ್ಷ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಅದೇ ಥರ ಬೇರೆ ಆರ್ಗನೈಸರ್ ನಮ್ಮೊಟ್ಟಿಗೆ ಸೇರಿದ್ದಾರೆ, ಬೇರೆ ಕ್ಲಬ್ನವರು. ನಾವೊಂದು ಮಾತೇನಂತ ಹೇಳಿದ್ರೆ, ಎಲ್ಲ ಕ್ಲಬ್ನವರು ನಮ್ಮ ಹಿಂದೆ ನೀವು ಕ್ಯಾಂಪ್ ಮಾಡಿ ಅಂತ ಹೇಳಿ ನಮಗೆ ಉತ್ತೇಜನ ಕೊಟ್ಟರೆ ಅವರೊಟ್ಟಿಗೂ ಕೂಡ ನಾವು ಮಾಡಲಿಕ್ಕೆ ರೆಡಿಯಾಗಿದ್ದೇವೆ. ಈಗ ನಮಗೆ ಭರವಸೆ ಕೊಟ್ಟಿದ್ದಾರೆ ನಮ್ಮ ಯೂತ್ ಕಾಂಗ್ರೆಸ್ನವರು ಉಳ್ಳಾಲದಿಂದ, ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ಯಾಂಪ್ ಒಟ್ಟಿಗೆ ಮಾಡುವ ಅಂತೇಳಿ. ಅದೇ ಥರ ವಿವಿಧ ಸಂಸ್ಥೆ, ಸಲಫಿ ಮೂಮೆಂಟ್, ಅದೇ ಥರ ಜಮಾತುಲ್ ಇಸ್ಲಾಂ, ಇವರೊಟ್ಟಿಗೆ ನಾವು 3-4 ಕ್ಯಾಂಪ್ ಮಾಡಿದೆವು. ಅದೇ ಥರ ಸಂಘ ಸಂಸ್ಥೆ ತುಂಬ ಇದೆ, ಅವರ ಎಲ್ಲರೊಟ್ಟಿಗೂ ನಾವು ಕ್ಯಾಂಪ್ ಮಾಡಲಿಕ್ಕೆ ತಯಾರಿದ್ದೇವೆ. ಅದಕ್ಕೆ ನಾವು ಇನ್ನು ಮುಂದಕ್ಕೆ ನಿಮ್ಮೆಲ್ಲರ ನಮ್ಮ ಪಬ್ಲಿಕ್ ಅವರೆಲ್ಲರೂ ಸಹಕಾರ ಇರಲಿ, ಯಾರು ರಕ್ತ ಕೊಡಲಿಕ್ಕೆ ಹೆದರಬೇಡಿ ಅಂತ ನಾನು ಹೇಳ್ತೇನೆ. ಏನಂದರೆ ಈ ರಕ್ತ ಕೊಟ್ಟರೆ ನಾವು ಖಾಲಿ ಒಂದು 2-3 ದಿವಸದಲ್ಲಿ ಇದಾಗ್ತದೆ, ಅದು ಒಂದೇ ದಿವಸದಲ್ಲಿ ಫುಲ್ ಆಗ್ತದೆ. 24 ಗಂಟೆಯಲ್ಲಿ ಫುಲ್ ಆಗ್ತದೆ. ಇದು ಬರುವಾಗ ಆಗ್ತದೆ. ಒಬ್ಬ ರಕ್ತ ಕೊಟ್ಟ ಮೇಲೆ 2 ತಿಂಗಳ 10 ದಿವಸ ಕೊಡ್ಲಿಕ್ಕಿಲ್ಲ. ನಾವು ಕೇಳ್ತೇವೆ ಕ್ಯಾಂಪಿಗೆ ಬಂದಾಗ, ನಿಮಗೆ ಎಷ್ಟು ತಿಂಗಳಾಯ್ತು, 3 ತಿಂಗಳು. ಅದೇ ಥರ ಅವರು ಅಲ್ಲಿ ಚೆಕ್ ಮಾಡ್ತಾರೆ. ಅದು ಅವರಿಗೆ ಈಗ ಡಾಕ್ಟರ್ ಅವರು ಚೆಕ್ ಮಾಡ್ತಾರೆ, ಆಗೋದಿಲ್ಲ ಅಂದರೆ ಮದ್ದು ಅವರು ಮಾತ್ರೆ ತೆಗೆದಿದ್ದರೆ ಅದು ಆಗೋದಿಲ್ಲ. ಅದೇ ಥರ ಇನ್ನಿತರ ಏನಾದರೂ ಹೆಂಗಸರಿಗೆ ಸಹ ರಕ್ತ ಕೊಡ್ಬೋದು. ಅವರದ್ದು ಹಿಮೋಗ್ಲೋಬಿನ್ ಮೊದಲನೇದಾಗಿ ಚೆಕ್ ಮಾಡ್ತಾರೆ. ಹಿಮೋಗ್ಲೋಬಿನ್ 14% ಇದ್ದರೆ ಓಕೆ, ಅದಕ್ಕಿಂತ ಕಡಿಮೆ ಇದ್ದರೆ ರಿಜೆಕ್ಟ್ ಮಾಡ್ತೇವೆ ನಾವು. ಅದು ಎಷ್ಟೋ ಡಾನರ್ಗಳು ಬಂದು ಅಲ್ಲಿಂದ ಹಿಂದೆ ಹೋಗೋದು ಇದೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಎಲ್ಲರೂ ನಮಗೆ ಸಹಕಾರ ಕೊಡಿ, ಯಾರು ಹೆದರಬೇಡಿ. ರಕ್ತದಿಂದ ಕೊಟ್ಟರೆ ಏನು ಆಗುದಿಲ್ಲ. ಕೆಲವರು ಹೆದರ್ತಾರೆ ಅಂತ, ಕೆಲವರು ನನಗೆ ಹೆದರಿಕೆ ಹೋಗ್ತದೆ, ನಾನು ಇದಕ್ಕೂ ಮುಂಚೆ ಕೊಡಲಿಲ್ಲ ಅಂತ ಅಭಿಪ್ರಾಯ ಯಾರಿಗೆ ಬರಬಾರದು. ಕಾರಣ ಏನೂ ಆಗುದಿಲ್ಲ, ಒಂದು 5 ನಿಮಿಷದಲ್ಲಿ ಅದು ಮುಗಿತದೆ, ತೆಗೆದು ಗೊತ್ತೇ ಆಗುದಿಲ್ಲ. ಈ ಥರ ನಾವು ಇದು ಮಾಡ್ತಾ ಇದ್ದೇವೆ. ರಕ್ತದಾನ ಅಂತ ಹೇಳಿದರೆ ಹಾಗೆ, ಕೆಲವರಿಗೆ ರಕ್ತ ನೋಡಿದ ಕೂಡಲೇ ಹೆದರಿಕೆ ಆಗ್ತದೆ, ತಲೆಗೆ ತಿರುಗುತ್ತದೆ. ಕೆಲವರಿಗೆ ರಕ್ತ ಕೊಟ್ಟು ಅಭ್ಯಾಸ ಆಗಿದೆ, ಅವರು ನಿರಂತರವಾಗಿ ವರ್ಷಕ್ಕೆ ಒಬ್ಬ ಆರೋಗ್ಯವಂತ ಮನುಷ್ಯ 3ರಿಂದ 4 ಸಲ ರಕ್ತ ಕೊಡಬಹುದು ಎನ್ನುವುದನ್ನು ವೈದ್ಯರೇ ಹೇಳ್ತಾರೆ. ಮತ್ತು ರಕ್ತ ಕೊಟ್ಟಷ್ಟು ನಮ್ಮ ರಕ್ತ ಶುದ್ಧ ಆಗ್ತದೆ ಅನ್ನುವುದನ್ನು ಕೂಡ ಅವರು ವೈದ್ಯರು ಹೇಳ್ತಾರೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈ ಸಂದರ್ಭದಲ್ಲಿ ನೀವು ಏನೇನು ಸೇವಾ ಯೋಜನೆಗಳನ್ನು ಮಾಡಿಕೊಂಡಿದ್ದೀರಿ? ಕೇವಲ ಒಂದೇ ಕಾನ್ಸೆಪ್ಟ್ಸ್ಗೋಸ್ಕರ ಮಾಡಿದಂಥ ಸಂಸ್ಥೆ ಆಗಿದೆ ಬ್ಲಡ್ ಹೆಲ್ಪ್ ಕೇರ್. ಯಾವುದೇ ಸಂಘ ಸಂಸ್ಥೆ ಆಗಲಿ, ಬ್ಲಡ್ ಆರ್ಗನೈಸ್ ಅಂದರೆ ಅವರ ಉದ್ದೇಶ ಇರುವಂಥದ್ದು ರಕ್ತದಾನ ಶಿಬಿರ ಮಾಡೋದು ಮಾತ್ರ ಅಂತೇಳಿ. ಆದರೆ ನಾವು ಪರಿಸ್ಥಿತಿ ಯಾವ ಸಂದರ್ಭದಲ್ಲಿ ಹೇಗೆ ಬರುತ್ತೆ ಅಂತೇಳಿ ನಮಗೆ ಹೇಳೋಕ್ಕಾಗಲ್ಲ. ಇವಾಗ ನೆರೆ ಬಂದ ಪ್ರದೇಶದಲ್ಲಿ ನಾವು ಅಲ್ಲಿಗೆ ಅವರಿಗೆ ಬೇಕಾದಂಥ ದಿನವಸ್ತು ಬಳಕೆ ಸಾಮಾನಾಗ್ಬೋದು, ಬಟ್ಟೆ ಹೊರಗಲು ಅಥವಾ ದಿನಸಿ ಐಟಮ್ಗಳು ನಾವು ಕೊಟ್ಟು ಅವರಿಗೆ, ಇವಾಗ ದಕ್ಷಿಣ ಕನ್ನಡ ಜಿಲ್ಲೆ ಕಾಜೂರು ಬೆಳ್ತಂಗಡಿ ತಾಲೂಕಿನ ಕಾಜೂರಾಗಲಿ ಮೊನ್ನೆ ಅಷ್ಟೇ ಒಂದು ನೆರೆ ಪ್ರವಾಹ ಬಂತು. ಆ ಟೈಮಲ್ಲಿ ಅವರಿಗೆ
ಅವರಿಗೆ ಬೇಕಾದಂಥ ದಿನಬಳಕೆ ಸಾಮಾನು ಏನಿದೆ ನಾವು ಅಂದಾಜು 4-5 ಲಕ್ಷದ ಅಂದಾಜು ನಾವು ಸಾಮಾನು ಕೊಟ್ಟಿದ್ದೇವೆ ಅವರಿಗೆ. ಹೀಗೆ ಬೇರೆ ಬೇರೆ ಏನು ಅಡೆತಡೆ ಬಂದಿದೆ ನೋಡಿ, ಅದಕ್ಕೆ ಕೂಡ ನಾವು ನಮ್ಮಿಂದಾಗುವ ಸಹಾಯವನ್ನು ನಾವು ಮಾಡ್ತೇವೆ. ಬ್ಲಡ್ ಹೆಲ್ಪ್ ಕೇರ್ ಎನ್ನುವಂತಹದ್ದು ಒಂದು ನಿಗದಿತ ಉದ್ದೇಶಕ್ಕಾಗಿ ಆರಂಭಗೊಂಡಂತಹ ಸಂಸ್ಥೆ. ಇದರ ಜೊತೆಗೆ ಇದೀಗ ಸಾಮಾಜಿಕ ಬದ್ಧತೆಯಲ್ಲಿ ಯಾವುದೇ ರೀತಿಯ ಸೇವಾ ಯೋಜನೆಗಳಿದ್ದರೂ ನೀವು ಮಾಡ್ತೀರಿ ಅನ್ನುವಂತಹದ್ದನ್ನು ಹೇಳಿದ್ರಿ. ಇದಕ್ಕೆ ಅಬ್ದುಲ್ ಸತ್ತಾರ್ ಪುತ್ತೂರ್ ಅವರು ಏನು ಹೇಳ್ತೀರಿ ಸರ್? ನಮ್ಮ ಕಾರ್ಯದರ್ಶಿಯವರು ಹೇಳಿದ ಹಾಗೆ ನಾವು ಸ್ಥಾಪನೆ ಮಾಡಿದಂಥ ಒಂದು ಉದ್ದೇಶ ರಕ್ತದಾನ ಶಿಬಿರ, ಹಾಗೆಯೇ ರಕ್ತವನ್ನು ಪೂರೈಸುವಂಥದ್ದು, ತುರ್ತು ರಕ್ತದಲ್ಲಿ ಆಗಲಿ ಅವರಿಗೆ ಸಂದರ್ಭಕ್ಕೆ ಅನುಗುಣವಾಗಿ. ಹಾಗೆಯೇ ಕೆಲವೊಂದು ಸಲ ಸಮಾಜದಲ್ಲಿ ಕೆಲವೊಂದು ಅಹಿತಕರ ಘಟನೆ ಬರುವಾಗ, ಯಾವುದಾದ್ರೂ ಒಂದು ಪ್ರಕೃತಿ ವಿಕೋಪ ಬರುವಾಗ ಅವರು ನಮ್ಮನ್ನು ಕೇಳಿಕೊಂಡಾಗ ನಾವು ಅದಕ್ಕೂ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನು ಒಗ್ಗೂಡಿಸಿ ಒಂದು ಸಭೆ ನಡೆಸಿ ಅಲ್ಲಿ ನಮ್ಮಿಂದ ಇದಕ್ಕೆ ಯಾವ ರೀತಿಯ ಒಂದು ಕಾರ್ಯರೂಪ ಆಗಬಹುದು ಅನ್ನುವಂಥ ಒಂದು ಮಾತುಕತೆಯಿಂದ ಅದಕ್ಕೆ ಬೇಕಾದಂಥ ಒಂದು ಸಣ್ಣ ಅಳಿಲು ಸೇವೆ, ಅಂದರೆ ಸಣ್ಣ ಪುಟ್ಟ ಒಂದು ಸೇವೆಯಿಂದ ನಾವು ಕೆಲವೊಂದು ಸೇವೆಯನ್ನು ಮಾಡಿದಂಥ ಅನುಭವ ಕೂಡ ನಮಗೆ ಇದೆ. ಅದೇ ಇವರು ಹೇಳಿದಾಗೆ, ಸಫನ್ ಅವರು ಹೇಳಿದಾಗೆ, ನೆರೆ ಬಂದ ಸಂದರ್ಭದಲ್ಲಿ ಕಾಜೂರಾಗಲಿ ಬೆಳ್ತಂಗಡಿ ಆಗಲಿ ಇಂಥ ಜಾಗಕ್ಕೆ ಹೋದ. ಅದಲ್ಲದೆ ಬೆಳಗಾವಿಯ ಸವದತ್ತಿ ತಾಲೂಕಿಗೆ ಹೆಚ್ಚು ಕಡಿಮೆ 4-5 ಲಕ್ಷದ ಅಂದಾಜು ಬಟ್ಟೆ ಬರೆ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಖುದ್ದು ನಾವಾಗಿ ಅಲ್ಲಿ ವಿಸ್ತರಿಸಿದಂಥ ಒಂದು ಸಂದರ್ಭ ಕೂಡ ನಮಗೆ ಅನುಭವಕ್ಕೆ ಬರ್ತದೆ. ಹಾಗೆಯೇ ಇಲ್ಲಿ ಕೆಲವೊಂದ್ಸಲ ಈ ರಕ್ತದ ವಿಷಯಕ್ಕೆ ಬಂದಾಗ ಕೆಲವರು ರಕ್ತದಾನಿಗಳು ನಮಗೆ ರಕ್ತ ಕೊಟ್ಟಿರ್ತಾರೆ. ಅವರಿಗೆ ಅವರ ಮನೆಯವರಿಗಾಗಲಿ ಅವರ ನೆರೆಯವರಿಗಾಗಲಿ ಯಾರಿಗಾದರೂ ಒಂದು ಆಸ್ಪತ್ರೆ ಬಗ್ಗೆ ಕೆಲವೊಂದ್ಸಲ ಇದು ಬಿಲ್ಲಿನ ಬಗ್ಗೆ ಆಗಲಿ ಅಥವಾ ಯಾವುದಾದ್ರೂ ಒಂದು ವಾಹನದ ಬಗ್ಗೆ ಕೇಳಿಕೊಂಡಾಗ ಅಲ್ಲಿ ಕೂಡ ನಾವು ಅವರಿಗೆ ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ ಒಂದು ಇದು ಕೂಡ ಸನ್ನಿವೇಶ ಕೂಡ ನಮ್ಮಲ್ಲಿ ಇದೆ. ಈಗ ರಕ್ತದಾನ ಶಿಬಿರವನ್ನು ಮಾಡಿಕೊಳ್ಳುತ್ತಾ ಸೇವಾ ಯೋಜನೆಗಳ ಮೂಲಕವಾಗಿ 3 ವರ್ಷದಲ್ಲಿ 100ನೇಯ ಶಿಬಿರ, ಇದೊಂದು ಸಂಭ್ರಮದ ಕಾರ್ಯಕ್ರಮ. ಈ 100ನೇಯ ಶಿಬಿರವನ್ನು ಯಾವ ರೀತಿ ಮಾಡಲಿಕ್ಕೆ ಆಯೋಜನೆ ಮಾಡಿಕೊಂಡಿದ್ದೀರಿ? ಅಂದರೆ ಆ ಒಂದು ನಮ್ಮ ಕಲ್ಲಡ್ಕದ ಊರಲ್ಲಿ ನಮ್ಮೊಬ್ಬರು ಸಂಸ್ಥೆಯ ಕಾರ್ಯನಿರ್ವಾಹಕರಿದ್ದಾರೆ. ಆ ಕಾರ್ಯನಿರ್ವಾಹಕರು ಅವರ ಇತರ ಸಂಸ್ಥೆಯವರ ಜೊತೆ ಕೇಳಿಕೊಂಡಾಗ ಅವರು ಹೇಳಿದರು, 100ನೇ ಒಂದು ಶಿಬಿರವು ನಾವು ನಿಮಗೆ ನಮ್ಮ ಒಂದು 4-5 ಸಂಸ್ಥೆಯ ವತಿಯಿಂದ ನಾವು ನಿಮಗೆ ಹೆಚ್ಚು ಕಡಿಮೆ 100ರ ಮೇಲೇ ದಾನಿಗಳನ್ನು ಮಾಡುವುದರ ಮೂಲಕ ನಿಮಗೆ ಯಶಸ್ವಿ ಒಂದು ಶಿಬಿರವನ್ನು ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಅದು ನಮಗೆ ತುಂಬ ಖುಷಿಯಾಯಿತು. ಅದಕ್ಕೋಸ್ಕರ ನಾವು ಈಗ ಕಾಯ್ತಾ ಇದ್ದೇವೆ, ನಿರೀಕ್ಷೆಯಲ್ಲಿದ್ದೇವೆ. 100ರ ಒಂದು ಶಿಬಿರವು 100 ದಾನಿಗಳಿಗಿಂತ ಅಧಿಕ ಸಂಖ್ಯೆಯಲ್ಲಿ ಬಂದು ದಾನ ಆಗಬೇಕು, ಅಲ್ಲಿ ಆ ಶಿಬಿರವು ಯಶಸ್ವಿ ಕಾಣಬೇಕು ಅಂತ ಹೇಳುವ ಒಂದು ನಿರೀಕ್ಷೆಯಲ್ಲಿ ಖಂಡಿತ ನಾವು ಈಗ ನಿರೀಕ್ಷೆಯಲ್ಲಿದ್ದೇವೆ. ಖಂಡಿತವಾಗಿ ಇದೊಂದು ಸಂಭ್ರಮದ ಕ್ಷಣ ನಮಗೆ. ಯಾಕೆಂತ ಹೇಳಿದರೆ ನಾವು ಹುಟ್ಟು ಹಾಕಿದಂತಹ ಒಂದು ಸಂಸ್ಥೆ, ಆರಂಭದಲ್ಲಿ ಕೇವಲ 30 ಮಂದಿಯಿಂದ ಆರಂಭವಾದಂತಹ ಸಂಸ್ಥೆ ಬೆಳೆಯುತ್ತಾ 3 ವರ್ಷಕ್ಕಾಗುವಾಗ 100ನೇಯ ಶಿಬಿರಕ್ಕಾಗುವಾಗ 4,500ಕ್ಕಿಂತಲೂ ಹೆಚ್ಚು 4,600ಕ್ಕಿಂತಲೂ ಹೆಚ್ಚು ಸದಸ್ಯರನ್ನು ಹೊಂದಿಕೊಂಡು ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಈ ರೀತಿಯಲ್ಲಿ ಒಂದು ಅಚ್ಚುಕಟ್ಟಾಗಿ ಶಿಸ್ತುಬದ್ಧ ಸಂಘಟನೆಯಾಗಿ ಬೆಳೆದು ಬರ್ತಾ ಇದೆ ಬ್ಲಡ್ ಹೆಲ್ಪ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ. ಈಗ 100ನೇಯ ಸಂಭ್ರಮ ಆಗುತ್ತಾ ಇದೆ. 100ರಿಂದ ಮುಂದಕ್ಕೆ ಏನು ಯೋಜನೆಗಳು? 100ರ ಶಿಬಿರ ನಂತರನೂ ನಮ್ದು ಇದು ಶಿಬಿರ ಮುಂದುವರಿತಾನೆ ಹೋಗ್ತಾ ಇದೆ, ಹೋಗ್ಲಿಕ್ಕೆ ಇದೆ. ಅದಲ್ಲದೆ ನಮ್ಗೆ ಏನಾದರೂ ಒಂದು ಸಮಾಜದಲ್ಲಿ ಒಂದು ಸಣ್ಣ ಪುಟ್ಟ ನಮ್ಮಿಂದ ಒಂದು ಸೇವೆ ಆಗುದಾದ್ರೆ ಅದಕ್ಕೂ ನಾವು ತಯಾರಾಗಿದ್ದೇವೆ ಅಂತ ಹೇಳುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಧ್ಯಕ್ಷರು ಏನು ಹೇಳ್ತೀರಿ? ನಮ್ಮದು ಏನಂದರೆ ನಾವು ಈಗ 100ರ ಸಂಭ್ರಮದಲ್ಲಿದ್ದೇವೆ. ನಮಗೆ ಸಹ ಖುಷಿಯಾಗಿದೆ. ನಮ್ಮದು ಏನಂದರೆ ನೆಕ್ಸ್ಟಿಗೆ ನಮ್ಮೊಂದು ಆಸೆ ಇದೆ, ಇನ್ನೂ ಒಂದು ವರ್ಷದಲ್ಲಿ 150 ಕ್ಯಾಂಪ್ ಮಾಡಬೇಕೆಂಬ ಒಂದು ಯೋಜನೆ ನಾವು ಇಟ್ಟುಕೊಂಡಿದ್ದೇವೆ. ಅದು ದೇವರು ನಮಗೆ ಪೂರ್ತಿ ಮಾಡಿ ಕೊಡುವರೆಂಬ ಭರವಸೆ ಕೂಡ ಇದೆ. ಅದೇ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಹತ್ರ, ಅದು ನಮಗೆ ಪೂರ್ತಿ ಆಗಬಹುದು. ಅದೇ ಥರ ಇನ್ನೊಂದು ವರ್ಷ 4ನೇ ವರ್ಷಕ್ಕೆ ಇನ್ನೂ 50 ಕ್ಯಾಂಪು. ಈಗ 3 ವರ್ಷದಲ್ಲಿ ಹೇಗೆ 100 ಕ್ಯಾಂಪ್ ಆಯಿತು, ಅದೇ ಥರ ಇನ್ನೂ 3 ವರ್ಷದಲ್ಲಿ 250-300 ಕ್ಯಾಂಪ್ ಮಾಡುವ ಇದರಲ್ಲಿದ್ದೇವೆ. ಏನಂದ್ರೆ ಅದಕ್ಕೆ ಸಂಘ ಸಂಸ್ಥೆಗಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಒಂದು ಕ್ಯಾಂಪ್ ಕೊಟ್ಟ ಒಂದು ಸಂಸ್ಥೆ, ಒಂದು ಯಾವುದಾದ ಸಂಘ ಸಂಸ್ಥೆ, ಅವರು ಇನ್ನೊಮ್ಮೆ ನಮಗೆ ಕರೆದು ಕೊಡ್ತಾರೆ. ಈಗ ನಾವು KC ರೋಡಲ್ಲಿ ಮುಸ್ತಫಾ ಎಂಬ ಒಬ್ಬರು ನಮ್ಮಲ್ಲಿ ಇದ್ದಾರೆ,
ಅಡ್ಮಿನ್ ರಕ್ತ ಪೂರೈಸಿದವರು ಅವರು ನೋಡಿ ಮುಂದೆ ತಾನೇ ಅಲ್ಲಿ ಒಂದು ಕ್ಯಾಂಪ್ ಮಾಡಿದ್ರು, ಈಗ ಇನ್ನೊಂದು ಕ್ಯಾಂಪಿಗೆ ಅಲ್ಲಿ ಮಾತನಾಡಿಟ್ಟಿದ್ದಾರೆ. ಅದೇ ಥರ ನಾವು ಸಫರಲ್ಲಿ ಒಂದು ಕ್ಯಾಂಪ್ ಮುಂಚೆ ಮಾಡಿದ್ದೇವೆ, ಅದಕ್ಕೆ ಮುಂಚೆ ಒಂದು ಮಾಡಿದ್ದೇವೆ, ವರ್ಷ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಅದೇ ಥರ ಇಲ್ಲಿ ನಿಮ್ಮ ಸಫಾಯಿ ಕಲ್ವಾಲ ನಮ್ಮ BC ರೋಡಲ್ಲಿ ಅಲ್ಲಿ ಕೂಡ ಏಕೆಂಡ್ ಕ್ಯಾಂಪ್ ಆಗ್ತಾ ಉಂಟು. ಅದೇ ಥರ ನಮ್ಮ ಸರ್ದಾರ್ ಅವರ ನಮ್ಮಲ್ಲಿ ಇಫ್ತಿಕಾರ್ ಬಾಯ್ ಇದ್ದಾರೆ, ಮತ್ತೊಬ್ಬರು ಸಂಶುಬಾಯ್ ಅಂತೇಳಿ ಎಲ್ಲ ಇವರು ಕೃಷ್ಣಾಪುರದವರು, ಅಲ್ಲಿ ಕೂಡ ಏಕೆಂಡ್ ಇವರು ಕ್ಯಾಂಪ್ ಮಾಡ್ತಾ ಇದ್ದಾರೆ. ಅದೇ ನಮಗೆ ಒಂದು ಸಂತೋಷ. ಕ್ಯಾಂಪ್ ಬರುವಾಗ ನಾವು ಎದುರಿ ಈಗ ಬೇಡ ನೆಕ್ಸ್ಟ್ ಮಾಡ್ತೇವೆ ಅಂತ ಹೇಳೋದಿಲ್ಲ. ಒಂದು ದಿನದಲ್ಲಿ ಒಂದು ನಮಗೆ ಇರೋದು ಟೈಮ್ ಸಂಡೇ ಮಾತ್ರ. ಸಂಡೇ 4 ಕ್ಯಾಂಪ್ ಇದ್ರೂ ನಾವು ತೆಗಿಲಿಕ್ಕೆ ತಯಾರಿದ್ದೇವೆ. ಅದರದ್ದೇ ತುಂಬ ಒಂದೇ ಅಂದರೆ ಕೆಲವರಲ್ಲಿ 150 ಯೂನಿಟ್ ಆಗ್ತದೆ, ಕೆಲವರು ಕಡೆಯಲ್ಲಿ 50 ಆಗ್ತದೆ. ಈ 50ಕ್ಕಿಂತ ಕಡಿಮೆ ಆಗುವಾಗ ತುಂಬ ಬೇಸರ ಆಗ್ತದೆ. ಎಂತ ನಾವು ಇಷ್ಟು ದೊಡ್ಡ ಕ್ಯಾಂಪ್ ಯೋಜನೆ ಮಾಡಿ ಅಂದರೆ ಹಾಸ್ಪಿಟಲ್ನವರಿಗೂ ಕೂಡ ಬೇಸರ, ನೀವು ಇಂಥ ಕ್ಯಾಂಪ್ ಮಾಡಿದ್ರಿ ಕಡಿಮೆ ಯಾರಿಗೆ ಹೇಳಿಲ್ವ ಅಂತ. ನಾವು ಪ್ರಚಾರ ಮಾಡ್ತೇವೆ, ನಮ್ಮ ಗ್ರೂಪ್ ಇದೆ 88-90 ವಾಟ್ಸಪ್ ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಒಂದೊಂದು ಗ್ರೂಪಲ್ಲಿ 200-300 ಜನ ಇದ್ದಾರೆ, ಎಲ್ಲರಿಗೂ ಪ್ರಚಾರ ಮಾಡ್ತೇವೆ. ಅದೇ ಥರ ನಮ್ಮದು ಫೇಸ್ಬುಕ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲದರಲ್ಲಿ ಕೂಡ ನಾವು ಪ್ರಚಾರ ಮಾಡ್ತೇವೆ. ಅದೇ ನಮಗೆ ಒಂದು ಇದು ನಮಗೆ ಬೆನ್ನೆಲುಬಾಗಿ ನಿಲ್ತಾರೆ. ಈಗಲೇ ಎಲ್ಲರೂ ಮುಂದುವರಿಸ್ತಾ ಇರ್ತಾರೆ ನಮ್ಮೊಟ್ಟಿಗೆ, ಅದೇ ನಮಗೆ ಒಂದು ಸಂತೋಷ. ಸಫಾನ್ ಕಲಾಯಿ ಅವರು ಏನು ಹೇಳ್ತೀರಿ? ನಮಗೆ ಸಂಘ ಸಂಸ್ಥೆಗಳ ಸಹಕಾರ ತುಂಬ ಪ್ರಾಮುಖ್ಯತೆ ಇದೆ. ಯಾಕೆಂದರೆ ನಮಗೆ ನಮ್ಮ ಊರಲ್ಲಿ ಮಾತ್ರ ಪರಿಚಯ ಇದೆ ಹೊರತು ಬೇರೆ ಬೇರೆ ಊರುಗಳಲ್ಲಿ ನಮಗೆ ಅವರ ಪರಿಚಯ ಇರುವುದಿಲ್ಲ. ಅಲ್ಲಿ ಸಂಘ ಸಂಸ್ಥೆಗಳು ನಮಗೆ ಬಹಳ ಒಂದು ಸಹಕರಿಸಬೇಕಂತ ನಾನು ಈ ಮೂಲಕ ಪ್ರತ್ಯೇಕವಾಗಿ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ಒಂದು ಆಸ್ಪತ್ರೆಯಲ್ಲಿ ರಕ್ತ ಯಾರಿಗೆ ಬೇಕು ಅಂತೇಳಿ ನಮಗೆ ಗೊತ್ತಿರೋದಿಲ್ಲ. ನಮಗೆ ಕೇವಲ ರಿಕ್ವೆಸ್ಟ್ ಮಾತ್ರ ಬರ್ತದೆ, ಇಂತಿಂಥ ರೋಗಿಗೆ ರಕ್ತ ಬೇಕಾಗಿದೆ ಅಂತೇಳಿ. ಅಲ್ಲಿ ರೋಗಿಯ ಪಾರ್ಟ್ ಏನಿದೆಯೋ ಅವರಿಗೆ ಬರುವಂಥ ರಿಕ್ವೆಸ್ಟ್ 4-5 ಯೂನಿಟ್ ಬರ್ತದೆ. ಆದರೆ ಅಲ್ಲಿ ರಕ್ತ ಇಲ್ಲದ ಸಮಯದಲ್ಲಿ ಇವಾಗ ಶಿವಮೊಗ್ಗದಿಂದ ಬರ್ತಾರೆ ಮಂಗಳೂರಿಗೆ, ಕಾಸರಗೋಡಿನಿಂದ ಬರ್ತಾರೆ ಅಥವಾ ತೀರ್ಥಹಳ್ಳಿಯಿಂದ ಬರ್ತಾರೆ, ಅವರಿಗೆ ಇಲ್ಲಿ ಯಾರು ಪರಿಚಯ ಇರೋದಿಲ್ಲ. ಸೊ ಅಂಥವರಿಗೆ ನಾವು ಇಲ್ಲಿ 4-5 ಯೂನಿಟ್ ರಕ್ತ ಬೇಕಾಗುವ ಸಮಯದಲ್ಲಿ ಇಲ್ಲಿ ಆಸ್ಪತ್ರೆಯಲ್ಲಿ ರಕ್ತ ಇಲ್ಲದ ಸಂದರ್ಭದಲ್ಲಿ ಅವರಿಗೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಏನೋ ಈ ಸಂಘ ಸಂಸ್ಥೆ ಇದೆಯೋ ಅವರೊಂದಿಗೆ ನಾವು ಕರೆ ಮಾಡಿದ ತಕ್ಷಣ ಅವರು ನಮಗೆ ದಾನಿಗಳನ್ನು ಕಳಿಸುವ ಮೂಲಕ ಈ ರೋಗಿಯ ಪಾರ್ಟಿಗೆ ಅವರು ರಕ್ತ ಕೊಟ್ಟು ಅಲ್ಲಿ ಯಶಸ್ವಿ ಮಾಡಿಕೊಡ್ತಾರೆ. ಸೊ ನಾನು ಇನ್ನೂ ಹೇಳಿದಿಷ್ಟೇ, ಯಾವ ಸಂಘ ಸಂಸ್ಥೆಗಳಿದೆಯೋ ಅವರು ನಮಗೆ ಸಂಪೂರ್ಣ ಸಹಕಾರ ನೀಡಬೇಕಂತ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಖಂಡಿತವಾಗಿ ಎಲ್ಲರ ಸಹಕಾರ ಬೇಕೇ ಬೇಕು. ರಕ್ತದಾನ ಎನ್ನುವಂತಹದ್ದು ಬಹಳ ಪವಿತ್ರವಾದಂತಹ, ಬಹಳ ಶ್ರೇಷ್ಠವಾದಂತಹ ದಾನ. ಆಗಲೇ ಹೇಳಿದ ಹಾಗೆ ರಕ್ತದಾನಿಗಳನ್ನು ಹುಡುಕುವುದು ಬಹಳ ಕಷ್ಟ. ಆದರೆ ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ ಬಹಳ ಸುಲಭವಾಗಿ ತನ್ನ ವ್ಯಾಟ್ಸಪ್ ಗ್ರೂಪ್ಗಳ ಮೂಲಕವಾಗಿ, ಜಾಲತಾಣದ ಮೂಲಕವಾಗಿ, ಪರಿಸರದ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದ ಮೂಲಕವಾಗಿ ಅಲ್ಲಲ್ಲಿ ಶಿಬಿರಗಳನ್ನು ಮಾಡಿಕೊಂಡು ಅಲ್ಲಲ್ಲಿ ರಕ್ತದಾನಿಗಳ ಒಂದು ದೊಡ್ಡ ಗುಂಪನ್ನೇ ಕಟ್ಟಿಕೊಂಡು ವರ್ಷಕ್ಕೆ ಒಂದು 30-40, ಈ ವರ್ಷ ಅವರು 100ರ ನಂತರ ಒಂದು ವರ್ಷದಲ್ಲಿ 50 ಶಿಬಿರಗಳನ್ನು ಒಂದು ಆಯೋಜಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ದೊಡ್ಡ ಒಳ್ಳೆಯ ಉದ್ದೇಶದ ಯೋಜನೆ. ಈ ಕೊರೋನಾ ಕಾಲಘಟ್ಟದಲ್ಲಿ ನಾವು ಒಂದು ಸಂದರ್ಭದಲ್ಲಿ ಕೇಳ್ತಾ ಇದ್ದೆವು ರಕ್ತದಾನಿಗಳ ಸಂಖ್ಯೆ ಕಡಿಮೆ ಆಗಿದೆ. ಅಂದರೆ ಕೊರೋನಾದಿಂದಾಗಿ ರಕ್ತದಾನ ಕೊಡುವವರು ಕಡಿಮೆ ಆಗಿದ್ದಾರೆ, ರಕ್ತದ ಅವಶ್ಯಕತೆ ಬಹಳ ಇತ್ತು. ಇಂತಹ ಕಾಲಘಟ್ಟದಲ್ಲಿ ಬ್ಲಡ್ ಹೆಲ್ತ್ ಕೇರ್ ಅಂತಹ ಸಂಘಟನೆಗಳು ದೊಡ್ಡ ಕೊಡುಗೆ ನೀಡಿದೆ ಅಂತ ಹೇಳಿಕೊಳ್ಳುತ್ತಾ, ಈಗ 100ರಿಂದ ಮುಂದಕ್ಕೆ ಹೋಗುವಾಗ ರಕ್ತದಾನದ ಬಗ್ಗೆ ನಿಮ್ಮ ಅನುಭವಗಳು, ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವಗಳಿರ್ತದೆ, ಮತ್ತು ಜನರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ? 3 ವರ್ಷವನ್ನು ಪೂರೈಸಿದ್ದೀರಿ, ರಕ್ತದಾನಗಳನ್ನು ಶಿಬಿರಗಳನ್ನು ಸಂಘಟಿಸಿದ್ದೀರಿ, 100ರ ಒಂದು ಸಂಭ್ರಮಕ್ಕೆ ಸಜ್ಜಾಗಿದ್ದೀರಿ. ಒಂದು ಜನರಿಗೆ ಕೊಡುವಂತಹ ಸಂದೇಶ ಏನು? ಮೊದಲಿಗೆ ಅಧ್ಯಕ್ಷರು ಹೇಳಿ, ನಜೀರ್ ಅವರು. ಈ ರಕ್ತ ಕೊಡಲಿಕ್ಕೆ ನಾನೊಂದು ಮಾತು ಹೇಳುವುದಂದರೆ, ಯಾರು ಹೆದರಬೇಡಿ, ರಕ್ತ ತನ್ನಿಂದ ತಾನೇ ಆಗ್ತದೆ. ಅದು ನೀವು ಯಾರು ಹೆದರಬೇಡಿ, ಮುಂದೆ ಬನ್ನಿ. ಈಗ ನಮಗೆ ಹಾಸ್ಪಿಟಲಲ್ಲಿ ರಕ್ತದ ಕೊರತೆ ತುಂಬ ಇದೆ. ರಕ್ತ ತುಂಬ ಅಂದರೆ ಎಲ್ಲ ಹಾಸ್ಪಿಟಲಿಂದ ಕಾಲ್ ಬರ್ತಾ ಇರ್ತದೆ, ಯಾರಾದರೂ ಡೋನರ್ ಇದ್ದರೆ ಕಳಿಸಿ. ಮೊನ್ನೆ ತಾನೇ ಆಸ್ಕರ್ ಫರ್ನಾಂಡಿಸ್ ಅವರು ಕೂಡ ಓ ನೆಗೆಟಿವ್, ಅದು ಈ ನೆಗೆಟಿವ್ ಉಂಟಲ್ಲ, ಬಿ ನೆಗೆಟಿವ್, ಓ ನೆಗೆಟಿವ್, ಎ ನೆಗೆಟಿವ್, ಇದೆಲ್ಲ ಯಾರ್ಯಾರು ಗ್ರೂಪ್ ಆಗಿರ್ತದೆ, ಆ ರಕ್ತ ಸಿಕ್ಕುವುದಿಲ್ಲ. ಅಂಥ ಸಮಯದಲ್ಲಿ ನಾವು ಡೋನರ್ಸನ್ನು ಹುಡುಕ್ತೇವೆ. ನಮ್ಮಲ್ಲಿ ಲಿಸ್ಟ್ ಇದೆ, ಎಲ್ಲೆಲ್ಲ ಯಾರು ಈ ಇದರದ್ದು ನೆಗೆಟಿವ್ ಗ್ರೂಪಿನ ಯಾರಿದ್ದಾರೆ ಅವರನ್ನು ಹುಡುಕಿ ನಾವು ಇದು ಮಾಡ್ತೇವೆ. ಅದೇ ಥರ ಮೊನ್ನೆ ಕೂಡ
ನೆಗೆಟಿವ್ ಬೇಕಿತ್ತು, ಜನ ಬರಲಿಲ್ಲ. ಮತ್ತು ಮಧ್ಯಾಹ್ನ ನಂತರ ಬಂದರು, ಇಬ್ಬರದ್ದಾಯಿತು. ಹೀಗೆ ಇದು ಮಾಡಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಜನರ ಹತ್ರ, ಯಾರು ರಕ್ತ ಕೊಡಲಿಕ್ಕೆ ಹೆದರಬೇಡಿ, ನೀವು ಮುಂದೆ ಬನ್ನಿ. ನಿಮಗೆ ನಮ್ಮ ಸಪೋರ್ಟ್ ಬೇಕಾದ್ರೆ ಕೇಳಿ. ಅದೇ ಥರ ನಿಮಗೆ ನೀವು ಕೊಟ್ಟ ನಾನು ಏಕೆ ಕೊಡಬೇಕಂತ ಕೆಲವರು ಪ್ರಶ್ನೆ ಕೇಳ್ತಾರೆ. ಕೆಲವು ಸಂದರ್ಭದಲ್ಲಿ ಕೆಲವು ಡೋನರ್ಸ್ ಕರೀತಾರೆ, ಬನ್ನಿ ರಕ್ತ ಕೊಡಿ ಅಂತ ಕರೆಯುವಾಗ ಕೇಳ್ತಾರೆ, ಏತಕ್ಕೆ ಕೊಡಬೇಕು, ಏನು ಪ್ರಯೋಜನ, ಏನು ಪ್ರಯೋಜನ, ನಾವು ರಕ್ತ ಕೊಡೋದ್ರಿಂದ ಏನು ಪ್ರಯೋಜನ ತುಂಬ ಇದೆ. ಅದು ಅವರಿಗೆ ಗೊತ್ತಿಲ್ಲ. ಆಕ್ಟಿವ್ ಆಗ್ತಾರೆ ಜನರು. ಒಮ್ಮೆ ವಾಯ್ಸ್ ಚೇಂಜ್ ಮಾಡಿದಾಗೆ, ಒಮ್ಮೆ ರಕ್ತ ಕೊಟ್ಟರೆ ಅವರು ತುಂಬಾ ಇದು ಸಹ ಆಗ್ತಾರೆ, ಎನರ್ಜಿ ಸಹ ಸಿಗ್ತದೆ. ಅದಕ್ಕೆ ಯಾವ ಎದುರುಬೇಡಿ, ನೀವು ಮುಂದೆ ಬನ್ನಿ, ನಿಮ್ಮೊಟ್ಟಿಗೆ ನಾವು ಇದ್ದೇವೆ. ಇದೇ ಸಂದೇಶವನ್ನು ನಾನು ಹೇಳಲು ಬಯಸ್ತೇನೆ. ಹಾರ್ಟ್ ಬಿಟ್ ಚೆನ್ನಾಗಿ ಪಂಪ್ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ತುಂಬ ಬೆನಿಫಿಟ್ ಇದೆ. ರಕ್ತ ಕೊಟ್ಟವರಿಗೆ ತುಂಬ ಬೆನಿಫಿಟ್ ಇದೆ. ಮತ್ತು ವಿಶೇಷವಾಗಿ ಹೇಳುವುದೇನೆಂದರೆ, ಈ ರಕ್ತದ ಸಂದರ್ಭದಲ್ಲಿ ಅದರಲ್ಲಿ ಬೇರೆ ಬೇರೆ ಗ್ರೂಪ್ ಇದೆ. ಇವಾಗ ರಕ್ತ ನಮಗೆ ಗೊತ್ತಿರುವುದು ನಾರ್ಮಲಿ ಗ್ರೂಪ್ ಮಾತ್ರ, ಎ ಪಾಸಿಟಿವ್, ಓ ಪಾಸಿಟಿವ್ ಅಂತ. ಅದರಲ್ಲಿ ಬೇರೆ ಬೇರೆ ವಿಂಗಡಗಳಿದೆ. ಪ್ಲಾಸ್ಮಾ ಆಗಲಿ, FFC ಆಗಲಿ, ಪ್ಯಾಕೆಟ್ ಸೆಲ್ ಆಗಲಿ, ಈ ಥರ ಬೇರೆ ಬೇರೆ ಗ್ರೂಪ್ ಇದೆ. ಅದರಲ್ಲಿ SDP ಅಂತ ಬರ್ತದೆ, ಸಿಂಗಲ್ ಡೋನರ್ ಪ್ಲೇಟ್. ಇದು ಮಂಗಳೂರಲ್ಲಿ ಕೇವಲ 2 ಆಸ್ಪತ್ರೆಯಲ್ಲಿ ಮಾತ್ರ ಇದೆ, ಒಂದು KMCಯಲ್ಲಿ ಮತ್ತು AJಯಲ್ಲಿ. ಇವಾಗ ವೆನ್ಲಾಕಲ್ಲಿ ಮಾಡಿದ್ದಾರೆ. ಅದು 2 ಗಂಟೆಗಳ ಕಾಲ ಒಂದು ತೆಗೆಯುವಂಥ ಕ್ರಮ. ಅದು ಡೋನರಲ್ಲಿ ಮಲಗಿಕೊಂಡು ದಾನಿಯನ್ನು ಬಿಳಿ ರಕ್ತ ಕಣ ಅಂತೇಳಿ ತೆಗೆಯುವಂಥ ಒಂದು ಕಾರ್ಯ ಮಾಡ್ತದೆ. ಅದು 2 ಗಂಟೆ ಬೇಕು. ಅದಕ್ಕೆ ದಾನಿ ಕೊಡಬೇಕಾದರೆ ಮೊದಲಿಗೆ ಅವನ ಬ್ಲಡ್ಡನ್ನು ಟೆಸ್ಟ್ ಮಾಡ್ತಾರೆ. 1 ಗಂಟೆ ಮೊದಲೇ ಹೋಗಿ ಅವನ ಬ್ಲಡ್ಡನ್ನು ಟೆಸ್ಟ್ ಮಾಡಬೇಕು, ಇವನಿಗೆ SDP ಕೊಡ್ಬೋದಾ ಅಂತ ಹೇಳಿ. ನಂತರ ಅವನಿಗೆ ಕೊಡ್ಬೋದು, ಹೊರತು ಇಲ್ಲದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ. ಇವಾಗ 100 ದಾನಿಗಳು ಹೋದರೆ ಅದರಲ್ಲಿ ಒಂದು 30-40 ಮಾತ್ರ ಅದು ಪಾಸ್ ಆಗ್ಬೋದು, ಹೊರತು ಉಳಿದ ಮ್ಯಾಕ್ಸಿಮಮ್ ಅದು ಫೈಲ್ ಆಗ್ತದೆ, ಆಗೋದಿಲ್ಲ. SDPಯಲ್ಲಿ ಅಂದರೆ ಸಿಂಗಲ್ ಡೋನರ್ ಪ್ಲೇಟ್ಲೆಟ್. ಇದು ಮಂಗಳೂರಲ್ಲಿ 3 ಆಸ್ಪತ್ರೆಯಲ್ಲಿ ಮಾತ್ರ ಇದಿದೆ ಈ ಮಿಷಿನ್. ಅದು ಒಬ್ಬರ ರಕ್ತದಾನದಿಂದ 3 ಮಂದಿಯ ಪ್ರಾಣ ಉಳಿಸಬಹುದು ಎನ್ನುವಂಥದ್ದು ವೈದ್ಯರ ಯಾವಾಗಲೂ ಹೇಳಿಕೆ. ಇದೀಗ ನಮ್ಮೊಟ್ಟಿಗೆ ಸತ್ತಾರ್ ಪುತ್ತೂರ್ ಅವರು 100ರ ಸಂಭ್ರಮದ ಕ್ಷಣಕ್ಕೆ ನೀವು ಸಜ್ಜಾಗುತ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಜನರಿಗೆ ನೀವು ಏನು ಸಂದೇಶ ಕೊಡ್ತಾ ಇದ್ದೀರಿ? ಇಷ್ಟರವರೆಗೆ ನಮ್ಮ ಶಿಬಿರದ ಯಶಸ್ಸಿಗೆ ನೀವು ಆಗಿದ್ದೀರಿ. ಹಾಗೆಯೇ ಮುಂದಕ್ಕೂ ನಿಮ್ಮ ಸಹಕಾರ ನಮಗೆ ಅತ್ಯಗತ್ಯ. ಇನ್ನು ಮುಂದಕ್ಕೂ ದಾನಿಗಳ ಸಂಖ್ಯೆಯು ಭಾಳಷ್ಟು ನಮಗೆ ಅಗತ್ಯ. ಎಲ್ಲ ಸಂಘ ಸಂಸ್ಥೆಯವರು ಅವರು ಜಾತಿ ಧರ್ಮವನ್ನು ಬದಿಗಿಟ್ಟು ರಕ್ತಕ್ಕೆ ಯಾವುದೇ ಜಾತಿ ಇಲ್ಲವೋ ಅದೇ ರೀತಿ ನಮಗೂ ಕೂಡ ಒಂದು ಯಾವುದೇ ಒಂದು ಜಾತಿ ಧರ್ಮವನ್ನು ಬದಿಗಿಟ್ಟು ನಮಗೂ ಒಂದು ಶಿಬಿರಕ್ಕಾಗಿ ಅವಕಾಶ ಕೊಡಿ. ನಾವು ಸಮಾಜಕ್ಕಾಗಿ ಒಂದು ಸ್ವಲ್ಪ ಕೆಲಸ ಮಾಡುವಂಥ ಅವಕಾಶಕ್ಕೆ ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಶಿಬಿರದ ಒಂದು ಆಯೋಜನೆ ನಮ್ಮ ಜೊತೆ ಇರಲಿ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಖಂಡಿತವಾಗಿಯೂ ರಕ್ತಕ್ಕೆ ಪ್ರತಿಯಾದಂತಹ ಯಾವುದೇ ಉತ್ಪನ್ನ ಇದುವರೆಗೆ ಬರಲಿಲ್ಲ. ರಕ್ತವನ್ನು ನಮ್ಮ ದೇಹವಷ್ಟೇ ಉತ್ಪಾದನೆ ಮಾಡಬೇಕು, ಹೊರತು ಕೃತಕವಾಗಿ ಉತ್ಪಾದನೆ ಮಾಡುವಂತಹ ಯಾವುದೇ ಆವಿಷ್ಕಾರಗಳು ಆಗಲಿಲ್ಲ. ಅದು ಸಂಶೋಧನೆ ನಡೀತಾ ಇದೆ, ಆದರೂ ಇದುವರೆಗೆ ಅದರಲ್ಲಿ ಯಾರೂ ಸಫಲರಾಗಲಿಲ್ಲ. ಹಾಗಾಗಿ ನಮ್ಮ ರಕ್ತ ನಮ್ಮ ದೇಹದಿಂದಲೇ ಉತ್ಪಾದನೆ ಆಗಬೇಕು. ಇನ್ನೊಬ್ಬರಿಗೆ ಅಗತ್ಯ ಇದ್ದರೆ ನಮ್ಮ ದೇಹದ ರಕ್ತ ಉಪಯೋಗ ಆಗಬೇಕು. ರಕ್ತದಾನದ ಮೂಲಕವಾಗಿಯೇ ಮತ್ತೊಂದು ಜೀವವನ್ನು ಉಳಿಸುವಂತಹ ಒಂದು ಶ್ರೇಷ್ಠವಾದಂತಹ ಪವಿತ್ರವಾದಂತಹ ಕೆಲಸವನ್ನು ಮಾಡಬಹುದು. ಇದನ್ನು 3 ವರ್ಷದಲ್ಲಿ ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ ಸಂಘಟನೆ ಕಂಡುಕೊಂಡಿದೆ. ಇದರ ಈ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಎಲ್ಲರೂ ತಮ್ಮನ್ನು ಕರೆದು ಶಿಬಿರಗಳನ್ನು ನಡೆಸುವಂತಹ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸದಸ್ಯರ ಸಂಖ್ಯೆ ಹೆಚ್ಚಾಗುತ್ತಾ ಇದೆ. 100ರ ಈ ಸಂಭ್ರಮದಲ್ಲಿ ಕೊನೆಯದಾಗಿ ಏನಾದರೂ ಹೇಳಲಿಕ್ಕಿದ್ರೆ ಒಂದು ಅವಕಾಶ. ಈ ಸಂಸ್ಥೆಗೆ ಸ್ಥಾಪನೆಯಲ್ಲಿ ಸಹಕರಿಸಿದಂತಹ ನಮ್ಮ ವಿದೇಶದಲ್ಲಿರುವಂತಹ ಬಹಳ ಆತ್ಮೀಯರಾದಂತಹ ನಮ್ಮ ನವಾಜ್ ಭಾಯ್ ದೇರ್ಲಕಟ್ಟೆ ಅವರು ನಮ್ಮೊಂದು ಸಂಸ್ಥೆಯ ಒಂದು ಕಾರ್ಯಕ್ರಮ ನಡಿಬೇಕಾದರೆ ಮೊದಲಾಗಿ ಅವರೊಂದು ಪ್ರೋತ್ಸಾಹ ಇದ್ದೇ ಇದೆ. ಅದಂದರೆ ಅವರು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ಆ ರೀತಿಯಿಂದ ಅವರು ಪ್ರೋತ್ಸಾಹ ಕೊಡ್ತಾರೆ. ಹಾಗೆ ಇನ್ನೊಬ್ಬ ಆರಿಫ್ ಕುವೇಟಲ್ಲಿದ್ದಾರೆ, ಇನ್ನೊಬ್ಬರು ಆಸಿಫ್ ಅಂತ ಹೇಳುವವರು. ಹಾಗೆಯೇ ಊರಿನಲ್ಲಿರುವಂತಹ ನಮ್ಮ ಇತರ ಪದಾಧಿಕಾರಿಗಳಾದಂಥ ನಮ್ಮ ಗೌರವಾಧ್ಯಕ್ಷರಾದಂಥ ಇಫ್ತಿಕಾರ್ ಸರ್, ಆಮೇಲೆ ಶಂಸುದ್ದೀನ್ ಬಲ್ಕುಂಜೆ, ಇಮ್ತಿಯಾಜ್ ಬಜಿಪೆ, ಮುಸ್ತಫಾ KC ರೋಡು, ಸಿರಾಜುಲಾಯಿ ಬೆಟ್ಟು, ಆಮೇಲೆ ನಮ್ಮ ರಾಫೀಜ್ ಕೃಷ್ಣಾಪುರ, ಖಾದರ್ ಮುಂಚೂರು,
ಹೀಗೆ ತುಂಬ ಜನ ನಮ್ಮ ಜೊತೆ, ನವಾಜ್ ಉಳ್ಳಾಲ, ಅಲ್ಮಾಜ್ ಅಮ್ಮು ಉಳ್ಳಾಲ, ಹಾಗೇನೆ ಜಲೀಲ್ ಆಲಂಬಾಡಿ, ಹೀಗೆ ನಮ್ಮ ಜೊತೆ ತುಂಬ ಜನ ಪದಾಧಿಕಾರಿಗಳಿದ್ದಾರೆ. ಈ ಪದಾಧಿಕಾರಿಗಳ ಸಹಕಾರದಿಂದ ಈ ಒಂದು ಸಂಸ್ಥೆಯ 3ನೇ ವರ್ಷದ ಸಂಭ್ರಮಾಚರಣೆ ಆಚರಿಸಲು ನಮಗೆ ಬಹಳ ಖುಷಿಯೂ ಆಗಿದೆ. ಇವರು ಮಾಡಿದಂಥ ಕೆಲಸನೂ ಶ್ಲಾಘನೀಯ ಅನ್ನೋದರಲ್ಲಿ ಯಾವುದೇ ತಪ್ಪಿಲ್ಲ. ಇದರಿಂದಾಗಿ ನಮ್ಮ ಒಂದು ಈ ಸಂಸ್ಥೆಯು ಇಷ್ಟು ವರ್ಷ ಪೂರೈಸಲು ಎಲ್ಲ ಸಹಕಾರವನ್ನು ನೀಡಿದಂಥ ವ್ಯಕ್ತಿಗಳು ಇವರನ್ನು ನಾನು ಮೊದಲಾಗಿ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ವತಿಯಿಂದ ನಾನು ಬಹಳಷ್ಟು ಧನ್ಯವಾದಗಳನ್ನು ತಿಳಿಸ್ತೇನೆ ಅವರಿಗೆ. ಸಫಾನ್ ಕಲಾಯರ್ ಅವರು ನಮ್ಮ ಸಂಸ್ಥೆಗೆ ಮುಖ್ಯ ಸಲಹೆಗಾರರಾಗಿ ಫಯಾಜ್ ಅವರಿದ್ದಾರೆ, ಫಯಾಜ್ ಬೈಂದೂರ್ ಅಂತೇಳಿ, ಮತ್ತು ಸಲಹೆಗಾರರಾಗಿ ಶೇಖ್ ಸುಲೈಮಾನ್ ಬೆಲ್ವಾಯಿ ಅವರು ಕೂಡ ನಮಗೆ ಯಾವ ರೀತಿ ಸಂಸ್ಥೆಯನ್ನು ಮುಂದುವರಿಸ್ತಾ ಹೋಗಬೇಕು, ಅದಕ್ಕೆ ಬೇಕಾದಂಥ ಯಾವ ಸಿದ್ಧತೆ ತಯಾರಿ ಹೇಗೆ ಮಾಡಬೇಕು ಒಳ್ಳೆಯ ಸಲಹೆಯನ್ನು ಕೊಟ್ಟು ನಮ್ಮ ಸಂಸ್ಥೆಯನ್ನು ಮುಂದೆ ಹೋಗ್ತಾ ಇದ್ದಾರೆ ಅವರು ನಮ್ಮ ಜೊತೆಗೆ. ನಾನು ಮುಖ್ಯವಾಗಿ ಹೇಳುವುದೆಂದರೆ ನಮಗೆ ದಾನಿಗಳ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗಬೇಕು ಹೊರತು ಬೇರೆ ಯಾವುದೂ ಅಲ್ಲ. ಯಾಕೆಂದರೆ ರಕ್ತದಾನ ಶಿಬಿರದಲ್ಲಿ ಆಯಾ ಊರಿನವರು ಬಂದು ರಕ್ತ ಕೊಡ್ತಾರೆ. ನಮಗೆ ಬೇಕಾದಂಥದ್ದು ಫ್ರೆಶ್ ಡೋನರ್, ಅಂದರೆ ಆಸ್ಪತ್ರೆಗಳಲ್ಲಿ ಫ್ರೆಶ್ ಡೋನರ್ ಅವಶ್ಯಕತೆ ಇರ್ತದೆ. ಆ ಸಂದರ್ಭದಲ್ಲಿ ಕೆಲವರು ಕೆಲಸದ ನಿಮಿತ್ತ ಇರ್ತಾರೆ, ಬ್ಯುಸಿ ಇರ್ತಾರೆ, ಫೋನ್ ಎತ್ತುವುದಿಲ್ಲ, ಬರುವುದಿಲ್ಲ, ಅಂದರೆ ಕೆಲಸದಲ್ಲಿ ಇರ್ತಾರೆ, ಬರಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಮಗೆ ಮಂಗಳೂರಿನಲ್ಲಿ ಜಾಸ್ತಿಯಾಗಿ ಈ ಮಲಬಾರ್ ಗೋಲ್ಡ್ ಆಗಲಿ, ಸುಲ್ತಾನ್ ಗೋಲ್ಡ್ ಆಗಲಿ, ಅಲ್ಲಿಯ ಸ್ಟಾಫ್ ಆಗಲಿ ನಮಗೆ ಬಂದು ತಕ್ಷಣ ಎಲ್ಲಿಗೆ ಬೇಕಾದರೂ ಬಂದು ಬ್ಲಡ್ ಕೊಡ್ತಾರೆ. ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ಇದ್ದಂಥಲ್ಲಿ ಅಕ್ಬರ್ ಕಾಂಪ್ಲೆಕ್ಸ್, ಕುಣಿಲ್ ಕಾಂಪ್ಲೆಕ್ಸ್ ಎಲ್ಲರೂ ಕೂಡ ನಮಗೆ ತುರ್ತು ಸಂದರ್ಭದಲ್ಲಿ ನಮಗೆ ರಕ್ತ ನೀಡೋದು ಒಂದು ಅವರು. ಸೊ ನಾನು ಅವರಿಗೆ ಮೊದಲಾಗಿ ನಾನು ಧನ್ಯವಾದ ಅಂತ ಹೇಳಿದ್ದೇನೆ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಗಳೂರು ತುಂಬ ಜನ ಇದ್ದಾರೆ ತುರ್ತು ರಕ್ತದಾನ ಮಾಡುವವರು, ಇನ್ನೂ ಕೂಡ ಜಾಸ್ತಿ ಆಗಬೇಕು ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ. ಕೊನೆಯದಾಗಿ ಅಧ್ಯಕ್ಷರು ಏನು ಹೇಳ್ತೀರಿ? ಇನ್ನು ನೆಕ್ಸ್ಟಿಗೆ ನಮ್ಮದು ಭಾರಿ ಒಂದು ಆಸೆ ಇದೆ ನಮಗೆ. ಗಲ್ಫ್ ಕಂಟ್ರಿಯಲ್ಲಿ ಕೂಡ ನಮ್ಮ ಮೆಂಬರ್ಸ್ ಇದ್ದಾರೆ, ಅವರು ಅಲ್ಲಿ ನಮ್ಮದು ಇದನ್ನು ಮಾಡಲಿಕ್ಕೆ ಜಾಸ್ತಿ. ಅದೇ ಥರ ಈ ಕೇರಳದಲ್ಲಿ ಕೂಡ ನಾವು ಮಾಡಿದೆವು. ಕೇರಳದಲ್ಲಿ ಕಾಸರಗೋಡಲ್ಲಿ ಕ್ಯಾಂಪ್ ಮಾಡಿದ್ದೇವೆ, ಉಪ್ಪಳದಲ್ಲಿ ಮಾಡಿದ್ದೇವೆ. ಇದನ್ನು ವಿಸ್ತರಣೆ ಮಾಡಬೇಕೆಂಬ ಒಂದು ಅಭಿಪ್ರಾಯ ನಮ್ಮಲ್ಲಿದೆ. ಅಂತೂ ವಿದೇಶದಲ್ಲಿ ಒಂದು ರಕ್ತದಾನ ಶಿಬಿರ ಮಾಡುವಂತಹ ಒಂದು ದೊಡ್ಡ ಯೋಜನೆ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಹಮ್ಮಿಕೊಳ್ಳುವ ಇದಿದೆ. ಆ ದೇವರು ಇಚ್ಛಿಸಿದರೆ ತುಂಬ ದಿನ ಬೇಡ, ಅದೇ ಒಂದು ಆಸೆ ಇನ್ಶಾ ಅಲ್ಲಾಹ್. ಖಂಡಿತವಾಗಿ ಇದೆಲ್ಲವೂ ನೆರವೇರಲಿ. ಬ್ಲಡ್ ಹೆಲ್ಪ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ 3ನೇ ವರ್ಷದ ಸಂಭ್ರಮದ ಜೊತೆಗೆ 100ನೆಯ ಶಿಬಿರಕ್ಕೆ ಸಜ್ಜಾಗಿತ. ಅತಿ ಸನಿಹದಲ್ಲಿ ಬಹುಶಃ ನಾಡ್ದು ಆದಿತ್ಯವಾರ ನಮ್ಮ ಹತ್ತಿರದ ಕಲ್ಲಡ್ಕದಲ್ಲಿ 100ನೆಯ ಶಿಬಿರವನ್ನು ಹಮ್ಮಿಕೊಳ್ತಾ ಇದೆ. ಈ 100ನೆಯ ಶಿಬಿರ ಮತ್ತಷ್ಟು 1000 ಶಿಬಿರಗಳಿಗೆ ಪ್ರೇರಣೆಯಾಗಲಿ. 100ನ್ನು ಮೀರಿ 1000 ಲಕ್ಷಗಳ ಸಂಖ್ಯೆಯ ರಕ್ತದಾನಿಗಳು ಇವರ ನೆರವಿಗೆ, ಇವರ ಶಿಬಿರಕ್ಕೆ ಜತೆಯಾಗಲಿ. ಈ ರಕ್ತದಾನ ಶಿಬಿರದ ಯಾವೆಲ್ಲ ಪವಿತ್ರವಾದಂತಹ ದಾನದ ಕಾರ್ಯಕ್ರಮಗಳಿವೆ ಅದೆಲ್ಲವೂ ಯಶಸ್ವಿಯಾಗಲಿ. ದೇವರ ಅನುಗ್ರಹ, ಯಾವುದಕ್ಕೂ ನಮಗೆ ದೇವರ ಅನುಗ್ರಹ ಒಂದು ಖಂಡಿತವಾಗಿಯೂ ಬೇಕಂತೆ. ಅಂತಹ ದೇವರ ಅನುಗ್ರಹ ನಿರಂತರವಾಗಿ ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಸಂಘಟನೆಗೆ ಹರಿದು ಬರಲಿ. ಎಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಜೋಡಣೆಯೊಂದಿಗೆ ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ ತನ್ನ ಮುಂದಿನ 100ರಿಂದ ಮುಂದಕ್ಕೆ ದಾಟುವಂತಹ ಯೋಜನೆಗಳನ್ನು ಯಶಸ್ವಿಯಾಗಿ ಮಾಡುವಂತಾಗಲಿ. ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ, ಹೊಸಕುಡ ಬಳಗದ ಪರವಾಗಿ ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ ಇದರ ಅಧ್ಯಕ್ಷರು ಶ್ರೀಯುತ ನಜೀರ್ ಉಳ್ಳಾಲ್ರವರು, ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಸಫ್ವಾನ್ ಕಲಾಯಿಯವರು, ಹಾಗೆ ಕೋಶಾಧಿಕಾರಿ ಸತ್ತಾರ್ ಪುತ್ತೂರ್ ಅವರು ಮತ್ತು ಇದರ ಸಂಘಟನೆಯ ಪದಾಧಿಕಾರಿಗಳು. ಹೆಸರು ಹೇಳಲಿಕ್ಕೆ ಹೋದರೆ ತುಂಬ ಮಂದಿ ಇದ್ದಾರೆ. ಯಾರೆಲ್ಲ ಜತೆಯಾಗಿದ್ದಾರೋ ಅವರೆಲ್ಲರಿಗೂ ದೇವರ ಅನುಗ್ರಹದೊಂದಿಗೆ ಎಲ್ಲವೂ ಯಶಸ್ವಿಯಾಗಲಿ ಅನ್ನುವಂತಹ ಹಾರೈಕೆಯೊಂದಿಗೆ ಈ ಒಂದು 3ರ ಸಂಭ್ರಮದ ಅವಲೋಕನವನ್ನು ಹಂಚಿಕೊಂಡಂತಹ ಈ ಬ್ಲಡ್ ಹೆಲ್ತ್ ಕೇರ್ ರಿಜಿಸ್ಟರ್ಡ್ ಕರ್ನಾಟಕ ಇದಕ್ಕೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ, ಹೊಸಕುಳ ಬಳಗದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ವಂದನೆಗಳು.